ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕೊರಲಿನ ವಿಶೇಷ ಮಾತುಕತೆ ಸುರಕ್ಷಾ ಸಂಜೀವಿನಿ. ಬಹುಶಃ ಕೊರೋನಾ ಕಾರಣದಿಂದ ಮತ್ತೆ 1 ವರ್ಷಗಳ ನಂತರ ಮತ್ತೆ ಪುನರಾರಂಭಿಸ್ತಾ ಇದ್ದೇವೆ. ಇದು ಈಗಿನ ಕಾಲದ ಪ್ರಸ್ತುತದಲ್ಲಿ ಕೊರೋನಾ ಮಹಾಮಾರಿ ಎಲ್ಲರನ್ನು ಕಾಡುತ್ತಾ ಇದೆ. 1ನೇ ಅಲೆ ಆಯಿತು, 2ನೇ ಅಲೆಯ ಲಾಕ್ಡೌನ್ನ ಹಂತದಲ್ಲಿ ನಾವಿದ್ದೇವೆ. ಇಂತಹ ಸಂದರ್ಭದಲ್ಲಿ ನಾವು ಮತ್ತೊಂದು ಬ್ಲ್ಯಾಕ್ ಫಂಗಸ್ನ ಮಾತುಗಳನ್ನು ಕೇಳ್ತಾ ಇದ್ದೇವೆ. ಇದರ ಬಗ್ಗೆ ಮಾಹಿತಿಗಾಗಿ ನಮ್ಮೊಂದಿಗಿದ್ದಾರೆ ಸುರಕ್ಷಾ ಸಂಜೀವಿನಿಯನ್ನು ನಡೆಸಿಕೊಡುತ್ತಿರುವಂತಹ, ಆರೋಗ್ಯ ಮಾಹಿತಿಯನ್ನು ನೀಡುತ್ತಿರುವಂತಹ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು. ಅವರನ್ನು ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಸ್ವಾಗತ. ನಮಸ್ಕಾರ. ನಮಸ್ಕಾರ ಡಾಕ್ಟ್ರೇ, ಸರೋಜಿನಿ ಪ್ರತಿಷ್ಠಾನ ಮಂಗಳೂರು ಇದರ ವತಿಯಿಂದ ಈ ಸುರಕ್ಷಾ ಸಂಜೀವಿನಿಯನ್ನು ಬಹುಶಃ ಕೊರೋನಾ ಕಾರಣದಿಂದಾಗಿ ಸ್ವಲ್ಪ ಸಮಯ ಅನಿವಾರ್ಯವಾಗಿ ಮಾಡಲಿಕ್ಕಾಗಿಲ್ಲ. ಈಗ ಈ ಕೊರೋನಾ ಮಹಾಮಾರಿಯ ಬಗ್ಗೆ ನಾವು ಹಿಂದೊಮ್ಮೆ ಮಾಡಿದ್ದೇವೆ. ಈಗ ಇದರ ಬ್ಲ್ಯಾಕ್ ಫಂಗಸ್ನ ಅವತಾರ ಕೇಳಿ ಬರ್ತಾ ಇದೆ. ಅಂದರೆ ಕೊರೋನಾ ಮಹಾಮಾರಿಯ 1ನೇ ಅಲೆ ಆಯಿತು, 2ನೇ ಅಲೆ ಆಯಿತು, ಈಗ 3ನೇ ಅಲೆಯ ಸುದ್ದಿಗಳು ಕೇಳ್ತಾ ಇದೆ. ಈ 2ನೇ ಅಲೆಯ ಜೊತೆಗೆ ಬ್ಲ್ಯಾಕ್ ಫಂಗಸ್ ಅಂದರೆ ಕಪ್ಪು ಶಿಲೀಂಧ್ರ, ಇದರ ಬಗ್ಗೆ ಹೆಚ್ಚು ಮಾತುಗಳು ಕೇಳಿ ಬರ್ತಾ ಇವೆ. ಮಂಗಳೂರಲ್ಲಿ ನಿನ್ನೆ ಒಂದು ಕೊರೋನಾ ಇದು ಬ್ಲ್ಯಾಕ್ ಫಂಗಸ್ ದೃಢಪಟ್ಟಿದೆ. ಇಂತಹ ಇದರಲ್ಲಿ ಈ ಬ್ಲ್ಯಾಕ್ ಫಂಗಸ್ ಅಂದರೆ ಏನು ಡಾಕ್ಟರ್? ನೋಡಿ, ಇದು ಬ್ಲ್ಯಾಕ್ ಫಂಗಸ್ ಅಂತ ಹೇಳಿದರೆ ಒಂದು ಶಿಲೀಂಧ್ರಗಳಿಂದ ಬರುವಂತಹ ಒಂದು ರೋಗ ಆಗಿರ್ತದೆ. ಇದು ಇವತ್ತು ನಿನ್ನೆಯಿಂದ ಕಂಡುಕೊಂಡಂಥ ಹೊಸತಾದ ರೋಗ ಅಂತ ಅಲ್ಲ. ಬಹಳ ವರ್ಷಗಳಿಂದ, ಈ ಹಿಂದೆಯೂ ಕೋವಿಡ್ ಬರೋದಕ್ಕಿಂತ ಎಷ್ಟೋ ವರ್ಷಗಳ ಹಿಂದೆ, ಶತಮಾನಗಳ ಹಿಂದೆ ಈ ರೋಗ ಬಂದಿತ್ತು. ಆದರೆ ಈಗ ಸ್ವಲ್ಪ ಮುನ್ನೆಲೆಗೆ ಯಾಕೆ ಬಂದಿದೆ ಅಂತ ಹೇಳಿದ್ರೆ, ಕೋವಿಡ್ ರೋಗದ ಜೊತೆಗೆ ಈ ರೋಗ ಬರ್ತಾ ಇರುವ ಕಾರಣ ಈ ಕಪ್ಪು ಶಿಲೀಂಧ್ರ ರೋಗ ಅಥವಾ ಬ್ಲ್ಯಾಕ್ ಫಂಗಸ್ ಅಂತ ನಾವೇನು ಹೇಳ್ತೇವೆ, ಅದಕ್ಕೆ ಹೆಚ್ಚಿನ ಮಹತ್ವ, ಇಂಪಾರ್ಟೆನ್ಸ್ ದೊರೆತಿದೆ. ಇದು ಸಾಂಕ್ರಾಮಿಕ ರೋಗ ಅಲ್ಲ, ಒಬ್ಬರಿಂದೊಬ್ಬರಿಗೆ ಹರಡುವಂಥ ರೋಗ ಅಲ್ಲ. ನಮ್ಮ ದೇಹದ ರಕ್ಷಣಾ ವ್ಯವಸ್ಥೆಯಲ್ಲಿ ಏರುಪೇರಾದಾಗ, ಅದು ಕುಂಠಿತವಾದಾಗ, ಇವೆಲ್ಲ ಒಂದು ಅವಕಾಶವಾದಿ ಆರ್ಗ್ಯಾನಿಸಮ್ಗಳಂತ ಹೇಳ್ತೇವೆ, ಆಪರ್ಚುನಿಸ್ಟಿಕ್ ಇನ್ಫೆಕ್ಷನ್ ಅಂತ ಹೇಳಿ. ಅಂದರೆ ತಮಗೆ ಅವಕಾಶ ಸಿಕ್ಕಿದಾಗ ಅವು ವಿಜೃಂಭಿಸ್ತವೆ ಅಂತೇಳಿ, ನಮ್ಮ ದೇಹದ ಮೇಲೆ ದಾಳಿ ಮಾಡುತ್ತದೆ ಅಂತೇಳಿ. ಅಂದರೆ ನಮ್ಮ ದೇಹದ ಒಳಗೆ ಇರ್ತದೆ, ನಮಗೆ ಗೊತ್ತಿರುವುದಿಲ್ಲ. ಯಾವಾಗ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ, ಆದಾಗ ಇದು ಹೆಚ್ಚುತ್ತದೆ. ಹೌದು. ಈ ಮ್ಯೂಕೋರ್ ಮೈಕೋಸಿಸ್ ಅಂತ ನಾವು ಹೇಳ್ತೇವೆ ಇದಕ್ಕೆ, ಮ್ಯೂಕೋರ್ ಮೈಕೋಸಿಸ್ ಅಂತೇಳಿ. ಮ್ಯೂಕೋರ್ ಮೈಸಿಟೀಸ್ ಅಂತ ಹೇಳುವ ಒಂದು ಶಿಲೀಂಧ್ರ. ಇದರಿಂದ ಶಿಲೀಂಧ್ರಗಳಲ್ಲಿ ಬೇರೆ ಬೇರೆ ಟೈಪ್ ಇದೆ. ಕ್ಯಾಂಡಿಡಾ ಆಲ್ಬಿಕನ್ಸ್ ಇದೆ, ಹಿಸ್ಟೋಪ್ಲಾಸ್ಮೋಸಿಸ್ ಅಂತ ಇದೆ, ಕ್ರಿಪ್ಟೋಕಾಕಸ್ ಅಂತ ಇದೆ, ಬೇರೆ ಬೇರೆ ರೀತಿಯ ಶಿಲೀಂಧ್ರಗಳು ಇದೆ. ಇದು ಈ ಮ್ಯೂಕೋರ್ ಮೈಸಿಟೀಸ್ ಅಂತ ಹೇಳುವ ಶಿಲೀಂಧ್ರದಿಂದ ಈ ಮ್ಯೂಕೋರ್ ಮೈಸಿಸ್ ಅಂತ ಹೇಳುವ ರೋಗ ಬರುವಂಥದ್ದು. ಕನ್ನಡದಲ್ಲಿ ನಾವು ಬ್ಲ್ಯಾಕ್ ಫಂಗಸ್, ಆ್ಯಕ್ಚುಲಿ ಬ್ಲ್ಯಾಕ್ ಫಂಗಸ್ ಅಂತೇಳಿ ಇದೊಂದು ಮಿಸ್ನೋಮರ್, ಇದು ತಪ್ಪು ಕಲ್ಪನೆ. ಯಾಕೆಂತ ಹೇಳಿದರೆ, ಈ ಶಿಲೀಂಧ್ರ ರೋಗ ನಮ್ಮ ದೇಹಕ್ಕೆ ಬಂದಾಗ ಚರ್ಮ ಕೊಳೆತು ಹೋಗಿ ಚರ್ಮ, ಮುಖ, ಆ ಭಾಗ ಕಪ್ಪಗಾಗ್ತದೆ. ಈ ಕಾರಣದಿಂದ ಅದು ಬ್ಲ್ಯಾಕ್ ಫಂಗಸ್ ಅಂತ ಹೇಳುವ ಒಂದು ತಪ್ಪು ಕಲ್ಪನೆ ಬಂದಿದೆ. ಆ ಕಾರಣದಿಂದ ಜನರು ಅದನ್ನು ಬ್ಲ್ಯಾಕ್ ಫಂಗಸ್ ಕಪ್ಪು ಶಿಲೀಂಧ್ರ ಅಂತ ಹೇಳಿ, ಸಾಮಾನ್ಯವಾಗಿ ಹೆಚ್ಚಿನ ಎಲ್ಲ ಶಿಲೀಂಧ್ರಗಳು ಬಿಳಿ ಬಣ್ಣವನ್ನೇ ಹೊಂದಿರ್ತದೆ. ನಾವು ಅದನ್ನು ಮೀಡಿಯಮ್ನಲ್ಲಿ ಕಲ್ಚರ್ ಮೀಡಿಯಾದಲ್ಲಿ ಬೆಳೆಸಿದಾಗ ಅದು ಬಿಳಿಯಾಗೇ ಕಾಣ್ತದೆ. ಆದರೆ ಈ ಬ್ಲ್ಯಾಕ್ ಫಂಗಸ್, ಈ ಬಿಳಿ ಶಿಲೀಂಧ್ರಗಳ ಮೇಲೆ ಸಣ್ಣ ಸಣ್ಣ ಬ್ಲ್ಯಾಕ್ ಡಾಟ್ಗಳು ಸಹ ಕಂಡು ಬರ್ತದೆ. ಈ ಕಾರಣದಿಂದ ಬಹುಶಃ ಇದನ್ನು ಬ್ಲ್ಯಾಕ್ ಫಂಗಸ್ ಅಂತೇಳಿ ಕರೆಯುವಂಥದ್ದು. ಯಾವಾಗ ದೇಹದ ರಕ್ಷಣಾ ಶಕ್ತಿ ಕುಸಿಯುತ್ತದೋ, ಕಡಿಮೆ ಆಗ್ತದೋ, ಆವಾಗ ಇವು ಅವಕಾಶವಾದಿ ಇನ್ಫೆಕ್ಷನ್ಗಳು ಅಂತ ಹೇಳ್ತೇವೆ. ತಾವು ಸಹ ಅಲ್ಲಿ ತಮ್ಮ ಕೆಲಸವನ್ನು ಶುರು ಹಚ್ಚಿಕೊಳ್ಳುವಂಥದ್ದು. ಸಾಮಾನ್ಯವಾಗಿ ಆರೋಗ್ಯವಂತ ಮನುಷ್ಯರಲ್ಲಿ, ನಮಗೂ ಇರ್ಬೋದು, ನಿಮಗೂ ಇರ್ಬೋದು, ಎಲ್ಲರಲ್ಲಿಯೂ ಮೂಗಿನಲ್ಲಿ, ಸೈನಸ್ಗಳಲ್ಲಿ ಎಲ್ಲ ಕಡೆ ಇದಿರ್ತದೆ. ಗಾಳಿಯಲ್ಲೂ ಸಹ ಇರ್ತದೆ. ಈ ಶಿಲೀಂಧ್ರಗಳು ಬಹಳ ಕಾಮನ್. ಶಿಲೀಂಧ್ರಗಳು ನೋಡಿ, ನಮ್ಮ ಮನೆ ಸುತ್ತಮುತ್ತ ಏನು ಕೊಳೆಯುತ್ತಿರುವಂಥ ವಸ್ತುಗಳು, ನಮ್ಮ ಮನೆಯೊಳಗೆ ಬ್ರೆಡ್ ನೋಡಿ, 4 ದಿವಸ ನೀವು ಬ್ರೆಡ್ಡನ್ನು ಮನೆಯಲ್ಲಿ ಹಾಗೆ ಇಟ್ಟರೆ ಕಿಚನಲ್ಲಿ, ಅದರಲ್ಲಿ ಫಂಗಸ್ ಕಾಣ್ತದೆ ನಮಗೆ ಮೇಲೆ ಬಿಳಿಯಾಗಿ ಒಂದು, ಹೌದು, ಪದರ ಕಾಣ್ತದೆ. ಇದೆಲ್ಲ ಕೊಳೆಯುತ್ತಿರುವಂತಹ ಆಹಾರ, ಕೊಳೆಯುತ್ತಿರುವಂತಹ ಹಣ್ಣು, ಕೊಳೆಯುತ್ತಿರುವಂಥ ಬ್ರೆಡ್, ಮತ್ತು ಎಲ್ಲೆಲ್ಲಿ ನೀರಿನ ಪಸೆ ಇರ್ತದೆ. ಈಗ ಬಿಲ್ಡಿಂಗಲ್ಲೂ ಅಷ್ಟೇ, ಎಲ್ಲೋ ಲೀಕೇಜ್ ಇದ್ದರೆ ಅಲ್ಲಿ ಸಹ ಒಂದು ಸಣ್ಣ ಫಂಗಸ್ ಥರ ಬರ್ತದೆ. ಎಲ್ಲಿ ಹ್ಯುಮಿಡಿಟಿ ಇರ್ತದೋ, ಎಲ್ಲಿ ನೀರಿನ ಅಂಶ ಜಾಸ್ತಿ ಇರ್ತದೋ, ಅಲ್ಲೆಲ್ಲ ಈ ನಮ್ಮ ಫಂಗಸ್ಗಳು ಇರ್ತದೆ. ಗಾಳಿಯಲ್ಲಿ ಸಹ ಇರ್ತದೆ, ಅದರ ಸ್ಪೋರ್ಗಳು ಗಾಳಿಯಲ್ಲೂ ಇರ್ತದೆ. ಇದು ನಾವು ಉಸಿರಾಡುವಾಗ ನೇರವಾಗಿ ನಮ್ಮ ದೇಹಕ್ಕೆ ಹೋಗೋ ಸಾಧ್ಯತೆಗಳು ಇದೆ. ಅಥವಾ ದೇಹಕ್ಕೆ, ಕೈಗೆ ಗಾಯ ಆದಾಗ ಅದರ ಮುಖಾಂತರ ದೇಹಕ್ಕೆ ಸೇರ್ಬೋದು. ಅಥವಾ ನಾವು ತಿನ್ನುವ ಆಹಾರ, ಈಗ ಗೊತ್ತಿಲ್ಲದೆ ಕೆಲವೊಮ್ಮೆ ನಾವು ಆಹಾರ ಸೇವನೆ ಮಾಡಿದಾಗಲೂ ದೇಹಕ್ಕೆ ಹೋಗುವ ಸಾಧ್ಯತೆ ಇದೆ. ಆದರೆ ಆರೋಗ್ಯವಂತ ಮನುಷ್ಯರಲ್ಲಿ ಈ ನಮ್ಮ ಮ್ಯೂಕೋರ್ಮೈಸಿಟಿಸ್ ಅಂತ ಹೇಳ್ತೇವೆ, ಕಪ್ಪು ಶಿಲೀಂಧ್ರ ಯಾವುದೇ ರೀತಿಯ ತೊಂದರೆ ಮಾಡುವುದಿಲ್ಲ. ಇದು ಯಾವಾಗ ರೋಗಿಯ
ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಅವನ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಈ ಕಪ್ಪು ಶಿಲೀಂಧ್ರಗಳು ವಿಜೃಂಭಿಸಲಿಕ್ಕೆ ಶುರುವಾಗ್ತಾ ಇದೆ. ಕೋವಿಡ್ ಜೊತೆ ಬಂದಿರುವ ಕಾರಣದಿಂದ ಇದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇತ್ತೀಚಿನ ದಿನಗಳಲ್ಲಿ ಕಂಡು ಬಂದಿದೆ. ಅದೇ ಇದು ಯಾಕೆ ಬರ್ತದೆ ಮತ್ತು ಹೇಗೆ ಬರ್ತದೆ, ಇದರ ಗುಣಲಕ್ಷಣಗಳೇನು? ನೋಡಿ, ಈಗ ಕೋವಿಡಿನ ಬಗ್ಗೆ ಹೇಳೋದಾದರೆ ಇದೊಂದು ನಮಗೆ ಬಹಳ ಒಂದು ವಿಚಿತ್ರ ಅನ್ನಿಸ್ತಾ ಇದೆ. 1ನೇ ಅಲೆ ಕೋವಿಡ್ ಬಂದಾಗ ಯಾರಿಗೂ ಮ್ಯೂಕೋರ್ಮೈಕೋಸಿಸ್ ಬಂದಿರಲಿಲ್ಲ, ಕಪ್ಪು ಶಿಲೀಂಧ್ರ ರೋಗ ಯಾರಿಗೂ ಗೊತ್ತೇ ಇರಲಿಲ್ಲ, ಆಗ ಇದರ ಬಗ್ಗೆ ಯಾರು ಹೇಳ್ತಾ ಇರಲಿಲ್ಲ. 2ನೇ ಅಲೆ ಬಂದಾಗ ಈಗ ದೇಶದಾದ್ಯಂತ 5,000 10,000 ಮ್ಯೂಕೋರ್ಮೈಕೋಸಿಸ್ ಇದೆ, ಕಪ್ಪು ಶಿಲೀಂಧ್ರ ರೋಗ ಇದೆ ಅಂತೇಳಿ. ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ನಮ್ಮ ಜಿಲ್ಲೆಯಲ್ಲಿ ತಾವು ಹೇಳಿದ್ರು 1-2 ಕೇಸ್ ಇದೆ ಅಂತೇಳಿ. ಕರ್ನಾಟಕದಲ್ಲಿ ಸುಮಾರು 1,000 ಕೇಸ್ ಇರ್ಬೋದೇನೋ, 500,000 ಕೇಸ್ ಇರ್ಬೋದೇನೋ. ಇಡೀ ದೇಶದಲ್ಲಿ 5,000ಕ್ಕಿಂತಲೂ ಜಾಸ್ತಿ ಈ ಕಪ್ಪು ಶಿಲೀಂಧ್ರ ರೋಗ ಪತ್ತೆಯಾಗಿದೆ ಅಂತ ಹೇಳಿ ಪತ್ರಿಕೆಗಳಲ್ಲಿ ನಾವು ಓದಿ ತಿಳ್ಕೊಂಡಿದ್ದೇವೆ. ಇದು ಕೋವಿಡ್ ರೋಗಿಗಳಲ್ಲಿ ಜಾಸ್ತಿ ಯಾಕೆ ಬರ್ತದೆ, ಇದು ಒಂದು ನಾವು ಚಿಂತನೆ ಮಾಡಬೇಕಾದಂಥ ವಿಶೇಷ. ಯಾಕೆಂತ ಹೇಳಿದರೆ ಈ ದೇಹದ ರಕ್ಷಣಾ ಶಕ್ತಿ ಯಾವಾಗ ಕಡಿಮೆ ಆಗ್ತದೆ, ಕೋವಿಡ್-19 ರೋಗ ಬಂದಾಗ ದ ಮೈನ್ ಸ್ಟೇ ಆಫ್ ಟ್ರೀಟ್ಮೆಂಟ್ನಲ್ಲಿ ನಾವು ಹೆಚ್ಚಾಗಿ ಸ್ಟೀರಾಯ್ಡನ್ನು ಬಳಸ್ತೇವೆ. ಸ್ಟೀರಾಯ್ಡ್ ಬಳಸಿದಾಗ ಸ್ಟೀರಾಯ್ಡ್ ಪುನಃ ನಮ್ಮ ದೇಹದ ರಕ್ಷಣಾ ವ್ಯವಸ್ಥೆಯನ್ನು ಕುಂಠಿತಗೊಳಿಸ್ತದೆ. ಸೊ ಸ್ಟೀರಾಯ್ಡ್ ಬಳಸಿದಂತಹ ರೋಗಿಗಳಲ್ಲಿ ಈಗ ನಮಗೆ ರಿಪೋರ್ಟ್ ಆದಂತಹ ಎಲ್ಲ ಈ ಬ್ಲ್ಯಾಕ್ ಫಂಗಸ್ ರೋಗ ಏನಿದೆ ಅದು ಕೋವಿಡ್ ಬಂದವರಿಗೆ, ಡಯಾಬಿಟಿಸ್ ಇರುವವರಲ್ಲಿ, ಸ್ಟೀರಾಯ್ಡ್ ಬಳಸಿದವರಲ್ಲಿ ಜಾಸ್ತಿ ಕಂಡು ಬಂದಿದೆ. ಆರೋಗ್ಯವಂತ ವ್ಯಕ್ತಿಗಳಲ್ಲಿ ಬಹಳ ಕಡಿಮೆ, ಬಂದಿಲ್ಲ ಅಂತಿಲ್ಲ, 1-2 ಡೆತ್ತು ಆಗಿದೆ. ಆರೋಗ್ಯವಂತ ಮನುಷ್ಯರಲ್ಲಿ ಸಹ ಈ ಬ್ಲ್ಯಾಕ್ ಫಂಗಸ್ ಕೆಲವೇ ರೇರ್ ಕೇಸ್ಗಳು ರಿಪೋರ್ಟ್ ಆಗಿದೆ. ಇದಕ್ಕೆ ವಿಜ್ಞಾನಿಗಳು, ವೈದ್ಯರು ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಒಂದು ಪಾಸಿಬಲ್ ಮ್ಯೂಟೆಂಟ್ ಸ್ಟ್ರೈನ್ ಆಫ್ ವೈರಸ್ ಅಂತೇಳಿ, ಏನು SARS-CoV-2 ಅಂತೇಳಿ ವೈರಾಣುವಿನಿಂದ ಬರುವಂಥ ಈ ಕೋವಿಡ್-19 ರೋಗ ಅದು ರೂಪಾಂತರಗೊಳ್ಳುವಂಥದ್ದು. ಅದರ ಮೇಲೆ ವಿಪರೀತವಾಗಿ ನಾವು ಔಷಧಿಗಳನ್ನು ಕೊಡ್ತಾ ಇದ್ವಿ. ಏನೇನು ಔಷಧಿಗಳು ಅಂದರೆ ಸ್ಟೀರಾಯ್ಡ್ನಿಂದ ಹಿಡಿದು ರೆಮ್ಡೆಸಿವಿರ್ ಹಿಡಿದು ಐವರ್ಮೆಕ್ಟಿನ್, ಕ್ಲೋರೋಕ್ವಿನ್, ಬೇರೆ ಬೇರೆ ರೀತಿಯ ಔಷಧಿಗಳನ್ನು ನಾವು ಪ್ರಯೋಗ ಮಾಡಿದ್ವಿ. ನ್ಯಾಚುರಲಿ ಏನು ಮಾಡ್ತೇವೆ ಅಂತ ಹೇಳಿದರೆ ಈ ವೈರಾಣು ತನ್ನ ದೇಹವನ್ನು ರೂಪಾಂತರ ಮಾಡಿಕೊಂಡು ಬದುಕಲಿಕ್ಕೆ ಒಂದು ವ್ಯವಸ್ಥಿತವಾದಂಥ ಪ್ರಯತ್ನವನ್ನು ಮಾಡ್ತಾ ಇರ್ತದೆ. ಈ ಕಾರಣದಿಂದ ಈ ಮ್ಯೂಟೆಂಟ್ ಸ್ಟ್ರೈನ್ ಒನ್ ಆಫ್ ದ ಪಾಸಿಬಿಲಿಟಿ, ಈ ಬ್ಲ್ಯಾಕ್ ಫಂಗಸ್ ರೋಗಕ್ಕೆ ಒನ್ ಆಫ್ ದ ಕಾಸಸ್ ಆಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ವಿಜ್ಞಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಅದಲ್ಲದೆ ಬೇರೆ ಬೇರೆ ಕಾರಣಗಳು, ಎಕ್ಸೆಸಿವ್ ಸ್ಟೀರಾಯ್ಡು, ಡಯಾಬಿಟಿಸ್ ಇರುವಂಥವರಲ್ಲಿ ಮೊದಲೇ ಶುಗರ್ 400-500 ಇರ್ತದೆ, ನೀವು ಅಂಥವರಿಗೆ ಈ ಇದನ್ನು ಕೊಟ್ಟಾಗ, ಸ್ಟೀರಾಯ್ಡ್ ಕೊಟ್ಟಾಗ, ಸ್ಟೀರಾಯ್ಡ್ ಕೊಟ್ಟು ಒಮ್ಮೆ ಕಂಟ್ರೋಲಿಗೆ ಬರ್ತದೆ. ಇನ್ನೊಂದು ಕೋವಿಡ್ ರೋಗಿಗಳಲ್ಲಿ ಸ್ಟೀರಾಯ್ಡಿನ ದುರ್ಬಳಕೆ ಜಾಸ್ತಿ ಆಗ್ತಾ ಇದೆ. ಸೆಲ್ಫ್ ಮೆಡಿಕೇಷನ್ ಅಂತ ಹೇಳ್ತೇವೆ. ಯಾವುದೇ ಕಾರಣಕ್ಕೂ ಸಹ ಸೆಲ್ಫ್ ಮೆಡಿಕೇಷನ್ ಮಾಡಿಕೊಳ್ಳಲೇಬಾರದು. ಏನೇ ಸಿಂಪ್ಟಮ್ಸ್ಗಳಿದ್ದರೂ ವೈದ್ಯರ ಬಳಿ ಹೋಗಬೇಕು. ಇದು ಏನಾಗಿದೆ ಅಂತ ಹೇಳಿದರೆ ಕೆಲವೊಂದು ಕಿಟ್ಗಳಲ್ಲಿ ಏನು ಸ್ಟೀರಾಯ್ಡ್ಗಳೇ ಇದೆ, ಮಾತ್ರೆಗಳು ಕೊಡುವಂತಹ ಕಿಟ್ಗಳು ಏನಿದೆ, ಹೆಲ್ತ್ ಕೇರ್ ವರ್ಕರ್ಸ್ಗಳ ಮುಖಾಂತರ ಕೊಡುವಂಥ ಕಿಟ್ಗಳಲ್ಲಿ ಮೊದಲು ಸ್ಟೀರಾಯ್ಡ್ ಇದೆ, ಐವರ್ಮೆಕ್ಟಿನ್ ಇದೆ, ಮತ್ತು ರೆಮ್ಡೆಸಿವಿರ್ ಇದೆ, ರೆಮ್ಡೆಸಿವಿರ್ ಇಲ್ಲ, ಬೇರೆ ಆ್ಯಂಟಿಬಯೋಟಿಕ್ಸ್ ಇದೆ, ಡಾಕ್ಸಿಸೈಕ್ಲಿನ್ ಇದೆ, ಅಜಿಥ್ರೋಮೈಸಿನ್ ಇದೆ, ವೈಟಮಿನ್ ಸಿ ಇದೆ, ಜಿಂಕ್ ಇದೆ. ಎಕ್ಸೆಸಿವ್ ಯೂಸ್ ಆಫ್ ಜಿಂಕ್ನಿಂದಲೂ ಬರ್ತದೆ ಅಂತೇಳಿ ಕೆಲವೊಂದು ವಿಜ್ಞಾನಿಗಳು, ವೈದ್ಯರು ಹೇಳ್ತಾ ಇದ್ದಾರೆ. ನಾವು ಜಿಂಕ್ ತಗೊಂಡ್ರೆ ನಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ, ಕೋವಿಡ್ ಬರುವ ಸಾಧ್ಯತೆ ಕಡಿಮೆ ಅಂತೇಳಿ ಎಲ್ಲರೂ ಜಿಂಕನ್ನು ತಗೊಳ್ಳಿಕ್ಕೆ ಶುರು ಮಾಡಿದರು. ಜಿಂಕ್ ಇರುವಲ್ಲಿ ಈ ನಮ್ಮ ಶಿಲೀಂಧ್ರಗಳ ಬೆಳೆಯುವುದು ಜಾಸ್ತಿ ಅಂತೇಳಿ ಒಂದು ರಿಪೋರ್ಟ್ ಹೇಳ್ತಾ ಇದೆ. ಇನ್ನು ಕೆಲವರು ಹೇಳ್ತಾರೆ ನಾವು ಬಳಸುವಂತಹ ಈ ICUನಲ್ಲಿ ಬಳಸುವಂತಹ ಆಕ್ಸಿಜನ್ ಹ್ಯೂಮಿಡಿಫೈಯರ್ ಏನಿದೆ ಅದರ ನೀರು ಪರಿಶುದ್ಧವಾಗಿಲ್ಲ ಅಂದರೆ ಅದರ ಮುಖಾಂತರ ಬರಬಹುದು ಅಂತೇಳಿ, ಅಥವಾ ಟ್ಯೂಬ್ ಕ್ಲೀನ್ ಇಲ್ಲ ಅಂದರೆ ಅದರಿಂದ ಬರ್ಬೋದು ಅಂತ ಹೇಳ್ತಾರೆ. ಹಾಗೆ ಹಲವಾರು ರಿಪೀಟೆಡ್ ಯೂಸ್ ಆಫ್ ಮೌತ್ ಮಾಸ್ಕ್, ಬಳಸಿದ ಮೌತ್ ಮಾಸ್ಕನ್ನು 10 ಸಲ 100 ಸಲ ಬಳಸಿದರೆ ಅಲ್ಲಿಯೂ ಸಹ ಫಂಗಸ್ ಬಂದಿರ್ಬೋದು ಅಂತೇಳಿ. ಸೊ ಇದು ಜಿಂಕ್ ಇರ್ಬೋದು, ರಿಪೀಟೆಡ್ ಯೂಸ್ ಆಫ್ ಮೌತ್ ಮಾಸ್ಕ್ ಇರ್ಬೋದು, ಅಥವಾ ಹ್ಯೂಮಿಡಿಫೈಯರ್ ಇರ್ಬೋದು, ಅಥವಾ ಬಳಸಿದಂಥ ಆಕ್ಸಿಜನನ್ನು ಸಾಮಾನ್ಯವಾಗಿ ನಾವು ಮೆಡಿಕಲ್ ಗ್ರೇಡ್ ಆಕ್ಸಿಜನನ್ನು ಬಳಸಬೇಕು. ಇಂಡಸ್ಟ್ರಿಯಲ್ ಗ್ರೇಡ್ ಆಕ್ಸಿಜನ್ ಬಳಸಿದಾಗ ಅದು ಪರಿಶುದ್ಧತೆ ಸರಿಯಾಗಿರುವುದಿಲ್ಲ, ಅದರ ಮುಖಾಂತರವೂ ಬಂದಿರ್ಬೋದು ಅಂತೇಳಿ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಸೊ ಮಲ್ಟಿಪಲ್ ರೀಸನ್, ನಾವು ಬರೀ ಸ್ಟೀರಾಯ್ಡ್ ಒಂದನ್ನು ಮಾತ್ರ ದೂರಲಿಕ್ಕೆ ಆಗೋದಿಲ್ಲ, ಇನ್ನು ನಾವು ಹೈಯರ್ ಆ್ಯಂಟಿಬಯೋಟಿಕ್ಗಳನ್ನು ಹಾಕಬೇಕಾಗತ್ತೆ. ಯಾವಾಗ ಸೋಂಕು ತಗಲುಕೊಂಡು ಶ್ವಾಸಕೋಶದಲ್ಲಿ ನ್ಯೂಮೋನಿಯಾ ಆದಾಗ ಆ್ಯಂಟಿಬಯೋಟಿಕ್ಗಳನ್ನು, ಹೈ ಆ್ಯಂಡ್ ಆ್ಯಂಟಿಬಯೋಟಿಕ್ಗಳನ್ನು ನಾವು ಹಾಕ್ತೇವೆ. ಯಾಕೆಂದರೆ ಸೆಕೆಂಡ್ರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನನ್ನು ಕಂಟ್ರೋಲ್ ಮಾಡೋಕ್ಕೆ. ಈ ಆ್ಯಂಟಿಬಯೋಟಿಕ್ಗಳನ್ನು ಬಳಸಿದಾಗ ಆ್ಯಂಟಿವೈರಲ್ ಮೊದಲೇ ಕೊಡ್ತೀವಿ, ರೆಮ್ಡೆಸಿವಿರ್. ಈಗ WHO ಲಿಸ್ಟಿಂದ ತೆಗೆದಿದೆ, ರೆಮ್ಡೆಸಿವಿರ್ ಇರ್ಬೋದು, ಆ್ಯಂಟಿಬಯೋಟಿಕ್ಸ್ ಇರ್ಬೋದು. ಇಷ್ಟೆಲ್ಲ ಕೊಟ್ಟಾಗ ದೇಹದಲ್ಲಿ ಈ ಫಂಗಸ್ಗಳನ್ನು ಗ್ರೋತ್ ಆಗಲಿಕ್ಕೆ ಒಂದು ಪೂರಕವಾದ ವಾತಾವರಣವನ್ನು ಕಲ್ಪಿಸಿಕೊಳ್ತದೆ. ಆರೋಗ್ಯವಂತ ಮನುಷ್ಯನಲ್ಲಿ ಫಂಗಸ್ ಬೆಳೀಲಿಕ್ಕೆ ಬ್ಯಾಕ್ಟೀರಿಯಾಗಳು ಬಿಡುವುದಿಲ್ಲ, ವೈರಸ್ಗಳು ಬಿಡುವುದಿಲ್ಲ.
ಅವು ಅವರ ಪಾಡಿಗೆ ಬೆಳೀತಾ ಇರ್ತದೆ. ಯಾವಾಗ ನಾವು ನಮ್ಮ ದೇಹದ ರಕ್ಷಣಾ ಶಕ್ತಿಯನ್ನು ಕುಂದಿಸ್ತೇವೋ ಆವಾಗ ಈ ರೀತಿಯ ಒಂದು ಅದಕ್ಕೆ ಪೂರಕವಾದ ವಾತಾವರಣ ಕಂಡು ಬಂದು ಈ ಬ್ಲ್ಯಾಕ್ ಫಂಗಸ್ ಬೆಳೀಲಿಕ್ಕೆ ಶುರುವಾಗ್ತದೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಬ್ಲ್ಯಾಕ್ ಫಂಗಸ್ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು. ನಮ್ಮ ಹೊಸಕೊರಲ ವಿಶೇಷ ಸುರಕ್ಷಾ ಸಂಜೀವಿನಿ ಆರೋಗ್ಯ ಮಾಹಿತಿ ಕಾರ್ಯಕ್ರಮದಲ್ಲಿ ಬ್ಲ್ಯಾಕ್ ಫಂಗಸ್ ಅಂದರೆ ಏನು, ಅದರ ಹೇಗೆ ಬರ್ತದೆ ಅನ್ನೋ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ಡಾಕ್ಟರ್, ಇದರ ಗುಣಲಕ್ಷಣಗಳೇನು? ಈಗ ಬ್ಲ್ಯಾಕ್ ಫಂಗಸ್ ಒಬ್ಬನಿಗೆ ಬಂದಿದೆ ಅಂತ ಗೊತ್ತಾಗೋದು ಹೇಗೆ? ನೋಡಿ, ಬ್ಲ್ಯಾಕ್ ಫಂಗಸ್ ನಿಧಾನವಾಗಿ ಬರುವಂಥ ರೋಗ. ಹೆಚ್ಚಾಗಿ ಕೋವಿಡ್ ಸೋಂಕಿತರಲ್ಲಿ ಬರುವಂಥದ್ದು. ನೀವು ಕೋವಿಡ್ನಿಂದ ಗುಣಮುಖರಾಗಿ ಮನೆಗೆ ಹೋದ ಕೂಡಲೇ ನೀವು ಕೆಲವೊಂದು ಗುಣಲಕ್ಷಣಗಳನ್ನು ನಾವು ಗಮನಿಸಬೇಕಾಗತ್ತೆ. ಕೋವಿಡ್ ಗುಣಮುಖವಾಗಿ ಒಂದು ವಾರದ ನಂತರ ಮ್ಯೂಕೋರ್ಮೈಕೋಸಿಸ್ ಬಂದಿದ್ದು ಉಂಟು. ಹೆಚ್ಚಾಗಿ ಬರುವುದು ಹಾಗೆ. ಯಾವಾಗ ನಾವು ಸ್ಟೀರಾಯ್ಡ್ಗಳನ್ನು ಕೊಡ್ತಾ ಇರ್ತೇವೆ ಅಥವಾ ಬೇರೆ ಶುಗರ್ಗಳು ಅನ್ಕಂಟ್ರೋಲ್ಡ್ ಆಗಿರುತ್ತೋ ಅದು ಮುಂದುವರಿತಾ ಇರ್ತದೆ. ಅಂತಹ ಸಂದರ್ಭಗಳಲ್ಲಿ ಯಾವಾಗ ಮೂಗು ಕಟ್ಟಿದಂತಾಗುವುದು, ತಲೆನೋವು, ಒಂದು ಸೈಡ್ ತಲೆನೋವು ಇರುವಂಥ ವಿಪರೀತ ತಲೆನೋವು, ಕಣ್ಣು ಮಂಜಾಗುವುದು, ಎರಡೆರಡು ಕಾಣುವಂಥದ್ದು, ಮುಖದಲ್ಲಿನ ಸ್ಕಿನ್ ಏನಿದೆ ಅದು ಕಪ್ಪಗಾಗುವಂಥದ್ದು, ಇದಕ್ಕೆ ಬ್ಲ್ಯಾಕ್ ಫಂಗಸ್ ಅಂತ ಹೇಳೋದು. ಚರ್ಮ ಕಪ್ಪಗಾಗುವಂಥದ್ದು ಅಥವಾ ಬಾಯಿ ಒಳಗಡೆ ಹಲ್ಲು ಅಲುಗಾಡುವಂಥದ್ದು, ಬಾಯಿ ವಾಸನೆ ಬರುವಂಥದ್ದು, ಬಾಯಿ ಒಳಗಿನ ಮ್ಯೂಕೋಸ ಕರಗಿ ಹೋಗಿ ಒಳಗಿನ ಬೋನ್ ಎಲುಬು ಎಕ್ಸ್ಪೋಸ್ ಆಗುವಂಥದ್ದು, ಈ ಎಲ್ಲ, ಮತ್ತು ಮೂಗಿನಲ್ಲಿ ರಕ್ತಸ್ರಾವ ಅಥವಾ ಮೂಗಿನಲ್ಲಿ ಏನು ರಕ್ತ ಬರುವಂಥದ್ದು ಅಥವಾ ಕಪ್ಪು ದ್ರವ ಬರುವಂಥದ್ದು, ಇದೆಲ್ಲ ಕಾಮನ್ ಆಗಿ ಕಂಡುಬರ್ತದೆ. ಇವೆಲ್ಲವನ್ನು ಬಂದಾಗ ತಕ್ಷಣವೇ ಇದಕ್ಕೆ ಅರ್ಲಿ ಡಿಟೆಕ್ಷನ್ ಮತ್ತು ಅರ್ಲಿ ಟ್ರೀಟ್ಮೆಂಟ್ ಮಾಡಿದರೆ ಒಳ್ಳೆಯ ರಿಸಲ್ಟ್ ಸಿಗ್ತದೆ. ಯಾವಾಗ ಇಂತಹ ಲಕ್ಷಣಗಳು ನಿಮಗೆ ಕಣ್ಣಿನ ಸುತ್ತ ಸಿಕ್ಕಾಬಟ್ಟೆ ನೋವಿರುವಂಥದ್ದು, ತಲೆನೋವು ಇರುವಂಥದ್ದು, ಇಂತಹ ಲಕ್ಷಣಗಳು ಕಂಡು ಬಂದಾಗ ಯಾವುದೇ ಡಿಲೇ ಮಾಡದೆ, ನೀವು ಶುಗರ್ ಪೇಷಂಟ್ ಆಗಿದ್ದರೆ ತಕ್ಷಣವೇ ಹೋಗಲೇಬೇಕಾಗತ್ತೆ, ಇಲ್ಲದಿದ್ದರೂ ಹೋಗಬೇಕಾಗತ್ತೆ. ಇದನ್ನು ನೀವು ತಕ್ಷಣವೇ ENT ಸರ್ಜನ್ಗಳು ಅಥವಾ ದಂತವೈದ್ಯರ ಬಳಿ, ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್ ಬಳಿ ತೋರಿಸ್ಕೊಳ್ಬೇಕಾಗತ್ತೆ. ಯಾಕೆಂತೇಳಿದರೆ ENT ಸರ್ಜನ್ ಬಳಿ ಹೋದರೆ ಅವರು ನೇಸಲ್ ಎಂಡೋಸ್ಕೋಪಿ ಅಂತ ಮಾಡ್ತಾರೆ. ಅದರ ಮೂಗಿನ ಹೊಳ್ಳೆಗಳ ಮುಖಾಂತರ ಎಂಡೋಸ್ಕೋಪಿ ಹಾಕಿ ಅಲ್ಲಿ ಫಂಗಸ್ ಇದೆಯಾ, ಸೈನಸ್ನಲ್ಲಿ ಇದೆಯಾ, ಮೂಗಿನ ಒಳಪದರಗಳಲ್ಲಿ ಇದೆಯಾ ಅಂತ ನೋಡ್ತಾರೆ. ನೇಸಲ್ ಸ್ವ್ಯಾಬ್ ಅಂತ ಮಾಡ್ಬೋದು, ನೇಸಲ್ ಬಯಾಪ್ಸಿ ಮಾಡ್ಬೋದು, ಮತ್ತು ಅಗತ್ಯ ಇದ್ದರೆ MRI ಸ್ಕ್ಯಾನ್ ಮಾಡಿ ಎಷ್ಟು ಸ್ಪ್ರೆಡ್ ಆಗಿದೆ, ಎಷ್ಟು ಎಕ್ಸ್ಟೆನ್ಸಿವ್ ಆಗಿದೆ ಅಂತ ತಿಳಿಲಿಕ್ಕಾಗತ್ತೆ. ದಂತವೈದ್ಯರು ಸಹ ನೋಡಿದರೆ ಹಲ್ಲು ಕಾರಣ ಇಲ್ಲದೆ ಅಲುಗಾಡುವಂಥದ್ದು, ಹಲ್ಲಿನ ಸುತ್ತ ಇರುವಂಥ ಮ್ಯೂಕೋಸ ಕಪ್ಪಗಾಗುವಂಥದ್ದು, ಎಲುಬು ಎಕ್ಸ್ಪೋಸ್ ಆಗುವಂಥದ್ದು, ವಿಪರೀತ ಬಾಯಿ ವಾಸನೆ, ನೋವು, ಇವೆಲ್ಲ ಲಕ್ಷಣಗಳು ಕಂಡು ಬಂದರೆ ಅದು ಎಲ್ಲೋ ಒಂದು ವ್ಯವಸ್ಥೆ ತಪ್ಪಿ ಹೋಗಿದೆ, ಏನೋ ಒಂದು ಆಗ್ತಾ ಇದೆ ಅಂತ ಹೇಳುವ ಸಂಶಯ ಬರ್ತದೆ. ತಕ್ಷಣವೇ ನಾವು ಟೆಸ್ಟ್ ಮಾಡಿ MRI ಸ್ಕ್ಯಾನ್ ಮಾಡಿ ಎಷ್ಟಿದೆ ಅಂತೇಳಿ, ನಮಗೆ ಡ್ಯಾಮೇಜ್ ಎಷ್ಟಾಗಿದೆ ಅಂತೇಳಿ. ಇದೊಂದು ಥರ ಶಿಲೀಂಧ್ರಗಳು ನಮ್ಮ ಈ ಮಾಂಸಗಳನ್ನೆಲ್ಲ ಕೊಳಿತು ಹೋಗ್ತದೆ, ವೈಡಾಗಿ ಬೇಗನೆ ಸ್ಪ್ರೆಡ್ ಆಗ್ತದೆ. ಲೋಕಲಿ ಇನ್ವೇಸಿವ್ ಲೀಜನ್ ಅಂತ ಹೇಳ್ತೇವೆ. ಬೇರೆ ಕಡೆ ಸ್ಪ್ರೆಡ್ ಆಗೋದಿದ್ರು ಸಹ ಕಣ್ಣಿನ ಸುತ್ತಮುತ್ತ ಸೈನಸ್ಗಳಲ್ಲಿ ಏನು ಫಂಗಸ್ ಇದೆ ಬಹಳ ವೇಗವಾಗಿ ಹರಡುತ್ತದೆ, ಎರೋಸಿವ್ ಆಗಿ ಎಲ್ಲ ಡಿಸ್ಟ್ರಕ್ಟ್ ಮಾಡ್ಕೊಂಡು ಹೋಗ್ತದೆ. ಸಾಮಾನ್ಯವಾಗಿ ಅದರಲ್ಲಿ 3 ನಮೂನೆ ಇದೆ: ರೈನೋ ಆರ್ಬೈಟೋ ಸೆರೆಬ್ರಲ್ ಮ್ಯೂಕೋರ್ಮೈಕೋಸಿಸ್, ಮತ್ತು ಪಲ್ಮನರಿ ಮ್ಯೂಕೋರ್ಮೈಕೋಸಿಸ್, ಮತ್ತು ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಅಂತೇಳಿ. ಅಂದರೆ ರೈನೋ ಆರ್ಬೈಟಲ್ ಸೆರೆಬ್ರಲ್ ಅಂದರೆ ಮುಖ ಕಣ್ಣಿನ ಸುತ್ತ ಇರ್ತದೆ ಮತ್ತು ಮೆದುಳಿಗೆ ಸ್ಪ್ರೆಡ್ ಆಗ್ತದೆ. ಪಲ್ಮನರಿ ಅಂದರೆ ಲಂಗ್ಸಿಗೆ, ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಅಂದರೆ ನಮ್ಮ ಜೀರ್ಣಾಂಗ ವ್ಯೂಹಕ್ಕೆ ತಗೊಳ್ಳುವಂಥದ್ದು. ಸೊ ಈಗ ಹೆಚ್ಚು ಕೋವಿಡ್ ಪೇಷಂಟ್ಗಳಲ್ಲಿ ಕಂಡುಬರುವಂಥದ್ದು ರೈನೋ ಆರ್ಬೈಟೋ ಸೆರೆಬ್ರಲ್ ಮ್ಯೂಕೋರ್ಮೈಕೋಸಿಸ್. ಇದನ್ನು ಯಾವಾಗ ನಿಮಗೆ ಸಣ್ಣ ಸಂಶಯ ಬಂತೋ ತಕ್ಷಣವೇ ವೈದ್ಯರ ಬಳಿ ತೋರಿಸ್ಕೊಳ್ಬೇಕು. ಯಾವಾಗ ಇದು ಬ್ರೈನಿಗೆ ಹೋಯ್ತೋ ಆಮೇಲೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅರ್ಲಿ ಡಿಟೆಕ್ಷನ್ ಮಾಡಿದರೆ, ಬೇಗನೆ ಕಂಡು ಹಿಡಿದರೆ ಚಿಕಿತ್ಸೆಗೆ ಚೆನ್ನಾಗಿ ಸ್ಪಂದಿಸ್ತದೆ. 80% ಮಂದಿ ರಿಕವರಿ ಆಗಲಿಕ್ಕೆ ಸಾಧ್ಯ ಇದೆ. ಒಮ್ಮೆ ಬ್ರೈನಿಗೆ ಹೋದ ಮೇಲೆ ಮಾರ್ಟಾಲಿಟಿ ರೇಟು ತುಂಬ ಜಾಸ್ತಿ ಆಗ್ತದೆ, ಮತ್ತು ಯಾವುದೇ ಚಿಕಿತ್ಸೆ ಮಾಡಿದರೂ ಸಹ ಸ್ಪಂದಿಸುವ ಸಾಧ್ಯತೆ ಕಡಿಮೆ ಇರ್ತದೆ. ಸೊ ಯಾರ್ಯಾರಿಗೆ ಶುಗರ್ ಇದೆಯೋ, ಯಾರ್ಯಾರು ಸ್ಟೀರಾಯ್ಡ್ ತಗೊಂಡಿದ್ದಾರೋ, ಯಾರ್ಯಾರಿಗೆ ಕೋವಿಡ್ ಬಂದಿದೆಯೋ ಅಂಥವರು ತಕ್ಷಣವೇ ವೈದ್ಯರ ಬಳಿ ತೋರಿಸಿ ಸಂಶಯ ನಿವಾರಣೆ ಮಾಡಿಕೊಳ್ಬೇಕಾಗತ್ತೆ. ಅದಲ್ಲದೆ ನೀವು ಏನೂ ಇಲ್ಲ, ನಿಮಗೆ ಬರೀ ಕೋವಿಡ್ ಬಂದಿದೆ ಅಂತೇಳಿ ಆದರೂ ಸಹ ಈ ಕೆಳಗಿನ ಲಕ್ಷಣಗಳು ಬಂದರೆ ನೀವು ತಕ್ಷಣವೇ ವೈದ್ಯರ ಬಳಿ ತೋರಿಸ್ಕೊಳ್ಬೇಕು. ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಅಂದರೆ, ಮೊನ್ನೆ ಏಮ್ಸ್ನ ವೈದ್ಯರಾದಂಥ ಗುಲೇರಿಯಾ ಅಂತ ಹೇಳಿ ಅವರು ಡೈರೆಕ್ಟರ್, ಅವರು ಹೇಳಿದರು ವ್ಯಾಕ್ಸಿನೇಷನ್ ಹಾಕಿಸಿದವರಿಗೆ ಬರುವ ಸಾಧ್ಯತೆ ಜಾಸ್ತಿ ಅಂತೇಳಿ. ಸೊ ಯಾರ್ಯಾರಿಗೆ ವ್ಯಾಕ್ಸಿನೇಷನ್ ಆಗಿಲ್ಲ ಅಂಥವರು ಸಹ ಸಾಕಷ್ಟು ಕೇರ್ಫುಲ್ ಆಗಿರಬೇಕು ಅಂತೇಳಿ. ಸೊ ಇಂಥದ್ದೇ ಒಂದು ಕಾರಣದಿಂದ ಮ್ಯೂಕೋರ್ಮೈಕೋಸಿಸ್ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ವ್ಯಾಕ್ಸಿನೇಷನ್ ಆಗದೇ ಇರ್ಬೋದು, ಡಯಾಬಿಟಿಸ್ ಅನ್ಕಂಟ್ರೋಲ್ಡ್ ಇರ್ಬೋದು, ಶುಗರ್ ಲೆವೆಲ್ ಜಾಸ್ತಿ ಇರುವಂಥದ್ದು, ಮತ್ತು ಎಕ್ಸೆಸಿವ್ ಸ್ಟೀರಾಯ್ಡ್ ಬಳಕೆ, ಆ್ಯಂಟಿಬಯೋಟಿಕ್, ವೈರಲ್ ಡ್ರಗ್ ಬಳಕೆ, ಬೇರೆ ಬೇರೆ ಕಾರಣಗಳಿಂದ ಬರುವ ಸಾಧ್ಯತೆ ಇದೆ. ಆದಷ್ಟು ಬೇಗ ಗುರುತಿಸಿ ಚಿಕಿತ್ಸೆ ಪಡೆದರೆ ಖಂಡಿತವಾಗಿಯೂ ಗುಣಪಡಿಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುವ ಒಂದು ಆಶಾಭಾವನೆ ಜನರಲ್ಲಿ
ಮೂಡಿದೆ ಈಗಿನ ಪರಿಸ್ಥಿತಿ ಪ್ರಕಾರ. ಈಗ ಮತ್ತೊಂದು ಹೇಳ್ತಾ ಇದ್ದಾರೆ, ಇದು ಸಾಂಕ್ರಾಮಿಕ ರೋಗ, ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ ಅನ್ನುವಂಥ ಬೇರೆ ಬೇರೆ ಮಾತುಗಳು ಕೇಳಿ ಬರ್ತಾರೆ. ಇದು ಸಾಂಕ್ರಾಮಿಕ ಹೌದಾ? ಅಲ್ಲ, ಇದು ನೋಡಿ, ನಮ್ಮ ಕೋವಿಡ್-19 ರೋಗ ಸಾಂಕ್ರಾಮಿಕ ರೋಗ. ಅದಕ್ಕೆ ನಾವು ಸಾಮಾಜಿಕ ಅಂತರ, ದೂರ ಇರುವಂಥದ್ದು, ಮುಖ ಕವಚ ಹಾಕುವಂಥದ್ದು ಎಲ್ಲವನ್ನು ನಾವು ಮಾಡಬೇಕಾಗತ್ತೆ. ಆದರೆ ಈ ನಮ್ಮ ಮ್ಯೂಕೋರ್ಮೈಕೋಸಿಸ್ ಖಂಡಿತವಾಗಿ ಸಹ ಸಾಂಕ್ರಾಮಿಕ ರೋಗ ಅಲ್ಲ. ಒಬ್ಬನಿಂದ ಒಂದು ಎರಡೆರಡು ಪೇಷಂಟ್ ಹತ್ರ ಮಲಗಿಸಿದ್ರು ಒಬ್ಬನಿಂದ ಇನ್ನೊಬ್ಬನಿಗೆ ಹರಡುವ ಸಾಧ್ಯತೆ ಕಡಿಮೆ. ಇದು ಗಾಳಿಯಲ್ಲೇ ಇದೆ, ಒಬ್ಬನ ದೇಹದ ಒಳಗೇನೇ ಇದೆ. ಇದು ಒಬ್ಬ ಮನುಷ್ಯನ ಇಂಟರ್ನಲ್ ವಿಚಾರ, ಅವನ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರ. ಯಾವಾಗ ಅವನ ದೇಹದ ರಕ್ಷಣಾ ಶಕ್ತಿ ಕುದುಗಿ ಹೋಗ್ತದೋ, ಆವಾಗ ಕುಂಠಿತವಾಗ್ತದೋ, ಆವಾಗ ಅದು ಎಕ್ಸೆಸಿವ್ ಫ್ಲೇರ್ ಅಪ್ ಆಗಲಿಕ್ಕೆ ಸಾಧ್ಯ ಇದೆ. ಸೊ ಇದು ಸಾಂಕ್ರಾಮಿಕ ರೋಗ ಅಲ್ಲ. ನೀವು ಅವರನ್ನು ಅಸ್ಪೃಶ್ಯರಂತೆ ನೋಡಬೇಕಾದ ಅವಶ್ಯಕತೆ ಇಲ್ಲ. ಅವರನ್ನು ಮುಟ್ಬೋದು, ನೀವೇನು ಮುಟ್ಟಿದರೆ ನಿಮಗೆ ಆ ರೋಗ ಬರುವುದಿಲ್ಲ. ಖಂಡಿತವಾಗಿಯೂ ಸಹ ಅವರಿಗೆ ಒಂದು ಧೈರ್ಯ, ಸಾಂತ್ವನ, ಪ್ರೀತಿ, ಮಮತೆ, ಗೌರವವನ್ನು ನೀಡಿ ತಕ್ಷಣವೇ ವೈದ್ಯರ ಬಳಿ, ನಿಮ್ಮ ಮನೆಯಲ್ಲಿ ಯಾರಿಗಾರು ಬಂದಿದ್ದರೆ ಅವ್ರನ್ನ ಐಸೋಲೇಟ್ ಮಾಡಿ ಬೇರೆ ಇಡಬೇಕಾದ ಅವಶ್ಯಕತೆಯೂ ಇಲ್ಲ. ವೈದ್ಯರ ಬಳಿ ಕರ್ಕೊಂಡು ಹೋದರೆ ಖಂಡಿತವಾಗಿಯೂ ಸಹ ಸೂಕ್ತ ಚಿಕಿತ್ಸೆಯನ್ನು ಆರಂಭಿಕ ಹಂತದಲ್ಲಿ ಕೊಟ್ಟರೆ ಖಂಡಿತವಾಗಿಯೂ ಪರಿಣಾಮಕಾರಿ ಚಿಕಿತ್ಸೆ ಲಭ್ಯವಿದೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಬ್ಲ್ಯಾಕ್ ಫಂಗಸ್ ಇದರ ಬಗ್ಗೆ ವಿಶೇಷ ಮಾತುಕತೆಯಲ್ಲಿ ನಮಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು. ಇದೀಗ ಈ ಬ್ಲ್ಯಾಕ್ ಫಂಗಸ್ ಹೇಗೆ ಹರಡುತ್ತದೆ, ಸಾಂಕ್ರಾಮಿಕ, ಇದರ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಿದರು. ಡಾಕ್ಟರ್, ಈಗ ಇದಕ್ಕೆ ಈ ಬ್ಲ್ಯಾಕ್ ಫಂಗಸ್ ಅಂತ ಹೇಳ್ತಾರೆ, ನೀವು ಹೇಳಿದ್ರಿ ಆರಂಭಿಕ ಹಂತದಲ್ಲಿ ಇದನ್ನು ಗುರುತಿಸಿದರೆ ಚಿಕಿತ್ಸೆ ಆದಷ್ಟು ಬೇಗ ಮಾಡಿದರೆ ಒಳ್ಳೆಯದು, ಮತ್ತು ಇಲ್ಲದಿದ್ದರೆ ಒಳಗಿಂದ ಒಳಗೆ ದೇಹದಲ್ಲಿ ಹರಡುತ್ತದೆ ಹೇಳಿಕೊಂಡು. ಇದಕ್ಕೆ ಚಿಕಿತ್ಸೆ ಇದೆಯಾ ಹಾಗಾದರೆ? ಆದರೆ ಇದಕ್ಕೆ ಹೇಗೆ ಮುಂಜಾಗ್ರತಾ ಕ್ರಮಗಳೇನು? ನೋಡಿ, ಇದೊಂದು ಚಿಕಿತ್ಸೆಗೆ ಸ್ಪಂದಿಸುವಂತಹ ರೋಗ. ಚಿಕಿತ್ಸೆ ಖಂಡಿತವಾಗಿಯೂ ಇದೆ, ಚಿಕಿತ್ಸೆ ಇಲ್ಲದ ರೋಗ ಅಂತಲ್ಲ. ಏಕೆಂದರೆ ಮೊದಲೇ ಈ ರೋಗ ಬಂದಿದೆ, ಅದಕ್ಕೆ ಚಿಕಿತ್ಸೆಗಳು ಇತ್ತು, ಚಿಕಿತ್ಸೆಗೆ ರೋಗಿಗಳು ಚೆನ್ನಾಗಿ ಸ್ಪಂದಿಸಿದ್ದಾರೆ. ಆದರೆ ಈಗಿನ ಸನ್ನಿವೇಶದಲ್ಲಿ ಜೊತೆಗೆ ಹಲವಾರು ಕಾಯಿಲೆಗಳಿರುವ ಕಾರಣದಿಂದ ಈ ರೀತಿಯ ಒಂದು ನೆಗೆಟಿವ್, ಋಣಾತ್ಮಕವಾದಂಥ ಧೋರಣೆ, ಭಾವನೆ ಜನರಲ್ಲಿ ಬಂದುಬಿಟ್ಟಿದೆ. ಅದರಲ್ಲೂ ಕೊರೋನಾ ಬಂದವರಿಗೆ ಬೇಗ ತಡುತ್ತೆ. ಹೌದು, ಅದು ಮಲ್ಟಿಪಲ್ ರೀಸನ್ಸ್, ಹಲವಾರು ಕಾರಣಗಳಿಂದ ದೇಹದ ರಕ್ಷಣಾ ವ್ಯವಸ್ಥೆ ಕುದುಗಿ ಹೋಗಿ ಈ ರೀತಿ ತೊಂದರೆಗಳು ಆಗ್ತಿರುವಂಥದ್ದು. ಚಿಕಿತ್ಸೆ ಖಂಡಿತವಾಗಿ ಸಹ ಇದೆ, ಆರಂಭಿಕ ಹಂತದಲ್ಲಿ ಗುರುತಿಸಬೇಕು. ಈ ನಾನು ಹೇಳಿದಂಥ ಎಲ್ಲ ಸಿಂಪ್ಟಮ್ಸ್ಗಳಿದ್ದರೆ ವೈದ್ಯರ ಬಳಿ ಹೋಗಬೇಕಾಗುತ್ತೆ. ಒಮ್ಮೆ ಅಡ್ವಾನ್ಸ್ ಸ್ಟೇಜಿಗೆ ಹೋದರೆ, ಬ್ರೈನಿಗೆ ಹೋದ ಮೇಲೆ ಮತ್ತೆ ಕಂಟ್ರೋಲ್ ಮಾಡೋದು ಕಷ್ಟ. ಯಾಕೆಂದರೆ ಇದು ಲೋಕಲಿ ಇನ್ವೆಸಿವ್, ಆ ಜಾಗದಲ್ಲಿ ಕೊಳೆತ್ಕೊಂಡು ಹೋಗುವಂಥದ್ದು, ಕೊಳೆತಾಗ ಕಪ್ಪಗಾಗುವಂಥದ್ದು. ಈ ಹಂತದಲ್ಲಿ ತುಂಬ ಅಡ್ವಾನ್ಸ್ ಸ್ಟೇಜ್ ಬಹಳ ಕಷ್ಟ. ಆರಂಭಿಕ ಹಂತದಲ್ಲಿ ನೀವು ನೇಸಲ್ ಎಂಡೋಸ್ಕೋಪಿ ಅಥವಾ ಬಾಯಿ ಎಕ್ಸಾಮಿನೇಷನ್ ಮಾಡಿದಾಗ ನಮ್ಗೆ ಗೊತ್ತಾಗ್ತದೆ. ತಕ್ಷಣವೇ ನಾವು ಚಿಕಿತ್ಸೆಯನ್ನು ಎರಡು ರೀತಿಯ ಟ್ರೀಟ್ಮೆಂಟ್ ಇದೆ, ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಮತ್ತು ಸರ್ಜಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂತೇಳಿ. ಮೆಡಿಕಲ್ ಲೈನಲ್ಲಿ ಸಾಮಾನ್ಯವಾಗಿ ಹೇಗೆ ಬ್ಯಾಕ್ಟೀರಿಯಾಗಳಿಗೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಡ್ರಗ್ ಯೂಸ್ ಮಾಡ್ತೇವೋ, ವೈರಲ್ಗೆ ಆ್ಯಂಟಿ ವೈರಲ್. ಫಾರ್ ಎಕ್ಸಾಂಪಲ್ ಬ್ಯಾಕ್ಟೀರಿಯಾ ಅಂದರೆ ಅಮಾಕ್ಸಿಸಿಲಿನ್ ಆ್ಯಂಟಿಬಯೋಟಿಕ್ ತಗೊಳ್ಳುವಂಥದ್ದು, ಹಾಗೆ ಆ್ಯಂಟಿ ವೈರಲ್ ಅಂದರೆ ರೆಮ್ಡೆಸಿವಿರ್ ವೈರಲ್ಗೆ ಬೇಕಾಗಿ. ಹಾಗೆಯೇ ಈ ಫಂಗಲ್ ಶಿಲೀಂಧ್ರಗಳಿಗೆ ಆ್ಯಂಟಿ ಫಂಗಲ್ ಡ್ರಗ್ಗಳು ಅವೈಲಬಿಲಿಟಿ ಇದೆ. ಸೊ ಇದರಿಂದ ನಾವು ಕಂಟ್ರೋಲ್ ಮಾಡಲಿಕ್ಕೆ, ನಮಗೆ ಯಾವಾಗ ಸಸ್ಪಿಷನ್ ಬರ್ತದೋ ತಕ್ಷಣವೇ ನಾವು ಆ್ಯಂಟಿ ಫಂಗಲ್ ಟ್ರೀಟ್ಮೆಂಟನ್ನು ಶುರು ಮಾಡಬೇಕಾಗತ್ತೆ. ಆಂಫೋಟೆರಿಸಿನ್ ಬಿ ಅಂತ ಹೇಳೋ ಒಂದು ಪರಿಣಾಮಕಾರಿಯಾದಂತಹ ಇದು ಆ್ಯಂಟಿ ಫಂಗಲ್ ಔಷಧಿ ಲಭ್ಯವಿದೆ. ಇಂಜೆಕ್ಷನ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ, ಒಂದು ವಯಲಿಗೆ 2000 ಇದೆ. ಇಲ್ಲಿ ಹಣ ಇಂಪಾರ್ಟೆಂಟ್ ಅಲ್ಲ, ದಿನಕ್ಕೆ 3 ಇಂಜೆಕ್ಷನ್, ಸುಮಾರು 4 ವಾರಗಳ ಕಾಲ, 3 ವಾರಗಳ ಕಾಲ ಇಂಜೆಕ್ಷನ್ ಕೊಡಬೇಕಾಗತ್ತೆ. ರಕ್ತದಲ್ಲಿ ಇದರ ಪರಿಣಾಮಕಾರಿ ಮಟ್ಟ ಇದ್ದರೆ ಆ ಶಿಲೀಂಧ್ರಗಳನ್ನು ಬಡಿದೋಡಿಸಲಿಕ್ಕೆ ಸಾಧ್ಯ ಇದೆ. ಇದಾದ ಬಳಿಕ ಓರಲಿ ಪೋಸೋಕೊನಜೋಲ್ ಅಥವಾ ಬೇರೆ ಬೇರೆ ರೀತಿಯ ಆ್ಯಂಟಿಫಂಗಲ್ ಡ್ರಗ್ಗಳು ಅವೈಲಬಿಲಿಟಿ ಇದೆ. ಕನಿಷ್ಠ 6 ತಿಂಗಳವರೆಗೆ ಚಿಕಿತ್ಸೆ ಅಗತ್ಯವೂ ಇರ್ತದೆ. ಸೊ ಆರಂಭಿಕ ಹಂತದಲ್ಲಿ ಆ್ಯಂಟಿಫಂಗಲ್ ಟ್ರೀಟ್ಮೆಂಟಿಗೆ ಸ್ಪಂದಿಸ್ತದೆ. ಜೊತೆಗೆ ನಾವು ದೇಹದ ರಕ್ಷಣಾ ವ್ಯವಸ್ಥೆಯನ್ನು ಹೆಚ್ಚಿಸುವಂಥ ಕೆಲಸ ಮಾಡಬೇಕು. ಅನಗತ್ಯವಾದ ಔಷಧಿಗಳನ್ನು ತಗೊಳ್ಳಬಾರದು. ಇದರ ಜೊತೆಗೆ ಏನೇನು ಬೇರೆ ಡಯಾಬಿಟಿಸ್ ಇದ್ದರೆ ಶುಗರ್ ಕಂಟ್ರೋಲ್ ಮಾಡುವಂಥದ್ದು, ಇದೆಲ್ಲವನ್ನು ಮಾಡಬೇಕಾಗತ್ತೆ. ಮತ್ತು ಅಡ್ವಾನ್ಸ್ ಸ್ಟೇಜಲ್ಲಿ, ಮುಂದುವರಿದ ಹಂತದಲ್ಲಿ ನಾವು ಸ್ವಲ್ಪ ಎಗ್ರೆಸಿವ್ ಆಗಿ ಸರ್ಜರಿ ಮಾಡಬೇಕಾಗತ್ತೆ. ಆ ಕೊಳೆತು ಹೋದ ಭಾಗವನ್ನು ಹಾಗೆ ಇಟ್ಟರೆ ಅಲ್ಲಿ ಪುನಃ ಫಂಗಸ್ ಬೆಳೀತದೆ, ಅದನ್ನು ಅಲ್ಲಿ ಇಟ್ಕೊಂಡು ಪ್ರಯೋಜನ ಇಲ್ಲ. ಸ್ವಲ್ಪ ಎಗ್ರೆಸಿವ್ ಆಗಿ ಕೊಳೆತು ಹೋದ ಎಲ್ಲ ಮಾಂಸವನ್ನು, ಎಲುಬುಗಳನ್ನು, ಹಲ್ಲುಗಳನ್ನು, ಕೆಲವೊಮ್ಮೆ ಕಣ್ಣನ್ನೇ ತೆಗಿಬೇಕಾದಂಥ ಅನಿವಾರ್ಯತೆ ಇರ್ತದೆ. ಎಲ್ಲಿ ಇನ್ವಾಲ್ವ್ ಆಗಿದೆ ಅದಕ್ಕೆ ನಾವು MRI ಮಾಡ್ತೀವಿ. MRIನಲ್ಲಿ ನಮಗೆ ಕರೆಕ್ಟಾಗಿ ಗೊತ್ತಾಗ್ತದೆ ಎಲ್ಲಿ ಕೊಳೆತು ಹೋಗಿದೆ, ಎಷ್ಟೆಷ್ಟು ಬೋನ್ ಇನ್ವಾಲ್ವ್ ಆಗಿದೆ, ಎಷ್ಟು ಸ್ಕಿನ್ ಇನ್ವಾಲ್ವ್ ಆಗಿದೆ, ಯಾವ ಸೈನಸ್ಗಳು ಇನ್ವಾಲ್ವ್ ಆಗಿದೆ, ಕಣ್ಣಿನ ನರ ಇನ್ವಾಲ್ವ್ ಆಗಿದೆಯಾ, ಬ್ಲೈಂಡ್ನೆಸ್ ಸಹ ಆಗ್ತದೆ. ಕಣ್ಣಿನ ನರಕ್ಕೆ ಡ್ಯಾಮೇಜ್ ಆದ ಕೂಡಲೇ ಇಲ್ಲಿ ಮುಖದ ಸುತ್ತ ಇರುವಂಥ ಸೈನಸ್ಗಳು, ಮ್ಯಾಕ್ಸಿಲರಿ ಸೈನಸ್ ಇದೆ, ಫ್ರಾಂಟಲ್ ಸೈನಸ್ ಇದೆ, ಎತ್ಮಾಯ್ಡ್ ಸೈನಸ್ ಒಳಗಡೆ ಇದೆ, ಸ್ಪಿನಾಯ್ಡ್ ಸೈನಸ್ ಅಂತಿದೆ. ಈ ಸೈನಸ್ಗಳಲ್ಲಿ ಇರುವಂಥದ್ದು ಇದು. ಸೊ ಇಲ್ಲಿಗೆಲ್ಲ ಬೇಗನೆ ಒಂದಕ್ಕೊಂದು ಕನೆಕ್ಟೆಡ್, ಅವೆಲ್ಲ ನೇರವಾಗಿ ಮೂಗಿಗೆ ಕನೆಕ್ಷನ್ ಇದೆ.
ಅಲ್ಲಿ ಸ್ರವಿಸುವಂಥ ದ್ರವ ಮೂಗಿಗೆ ಬರುವಂಥದ್ದು. ಸೊ ಈ ಎಲ್ಲ ಇನ್ವಾಲ್ವ್ಮೆಂಟ್ ಇರುವ ಕಾರಣದಿಂದ ಇದು ಬೇಗನೆ ಹರಡುತ್ತದೆ. ಇದೊಂದು ಟೊಳ್ಳು ಮೂಳೆ, ನಮ್ಮ ಮುಖದ ಮೂಳೆ, ಸುಮಾರು ಮೂಳೆಗಳಿದೆ, ಒಂದಕ್ಕೊಂದು ಇಂಟರ್ ಕನೆಕ್ಷನ್ ಇದೆ. ಸೊ ಆರಂಭಿಕ ಹಂತದಲ್ಲಿ ಆದರೆ ನಾವು ಮೆಡಿಸಿನಿಗೆ ರೆಸ್ಪಾಂಡ್ ಆಗ್ತದೆ. ಅಡ್ವಾನ್ಸ್ ಸ್ಟೇಜಲ್ಲಿ ಎಲ್ಲವನ್ನು ನಾವು ಕೊಳೆತು ಹೋದ ಅಂಗಾಂಶಗಳನ್ನು ನಾರ್ಮಲ್ ಮಾರ್ಜಿನ್ ತೆಗೆದು ನಾವು ತೆಗಿಬೇಕಾಗತ್ತೆ. ಸ್ವಲ್ಪ ವಿಕಲಾಂಗತೆ ಬರ್ತದೆ, ಆದರೆ ಜೀವ ಉಳಿಸಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇದೆ. ಸೊ ಮೆಡಿಸಿನ್ ಮತ್ತು ಸರ್ಜರಿ ಈಸ್ ದ ಮೈನ್ ಸ್ಟೇ ಆಫ್ ಟ್ರೀಟ್ಮೆಂಟ್. ಜನರು ಭಯಭೀತರಾಗಬೇಕಾದಂಥ ಅವಶ್ಯಕತೆ ಇಲ್ಲ. ಈಗ ಸರ್ಕಾರ ಎಲ್ಲ ಪ್ರಯತ್ನವನ್ನು ಮಾಡಿ ಆಂಪುಟೇಷನ್ ಇಂಜೆಕ್ಷನ್ ವ್ಯವಸ್ಥೆಯನ್ನು ಮಾಡಿದೆ. ಆರಂಭಿಕ ಹಂತದಲ್ಲಿ ಗುರುತಿಸಿ ಖಂಡಿತವಾಗಿ ಸಹ ಪರಿಣಾಮಕಾರಿಯಾಗಿ ಚಿಕಿತ್ಸೆ ನೀಡಿ ರೋಗಿಯ ಜೀವ ಉಳಿಸಲಿಕ್ಕೆ ಸಾಧ್ಯ ಇದೆ. ಆದರೆ ಕೆಲವೊಂದು ಕೇಸ್ಗಳಲ್ಲಿ ತುಂಬ ಇಂಡಿಸ್ಕ್ರಿಮಿನೇಟ್ ಸ್ಟೀರಾಯ್ಡ್ ಬಳಕೆ ಮಾಡಿ ಅನ್ಕಂಟ್ರೋಲ್ಡ್ ಶುಗರ್ ಇದ್ದರೆ ಕೆಲವೊಂದು ಕೇಸುಗಳು ಡೆತ್ ಆಗಿರುವಂಥದ್ದು. ನೀವು ಹೇಳಿದಾಗೆ ಅವರೇ ಸ್ವಂತ ಮದ್ದು ಮಾಡಿಕೊಂಡು ಆ ಮದ್ದು ವಿಪರೀತ ಆದರೆ ಮತ್ತೆ ಯಾವ ಮದ್ದು ಅದಕ್ಕೆ ತಾಗುವುದಿಲ್ಲ. ಖಂಡಿತವಾಗಿ ನೋಡಿ, ಸ್ಟೀರಾಯ್ಡ್ ಬಳಕೆ ನಮಗೆ ಕೋವಿಡ್ ಬಂದವರೆಲ್ಲ ಸ್ಟೀರಾಯ್ಡ್ ಬಳಸಬೇಕಂತಿಲ್ಲ. 80% ಕೋವಿಡ್ ಬಂದವರು ತನ್ನಿಂತಾನೇ ರಿಕವರಿ ಆಗ್ತಾರೆ. ಎಲ್ಲ ವೈದ್ಯರುಗಳು ಹೇಳ್ತೇವೆ, ನಾವು ಹೇಳ್ತೇವೆ, ಇದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಹಾಗೆಂತೇಳಿ ಕೋವಿಡ್ ಬಂದ ಕೂಡಲೇ, ಕೋವಿಡ್ ಅಂತ ಪಾಸಿಟಿವ್ ಅಂತ ಬಂದ ಕೂಡಲೇ ನಾವು ನನಗೆ ಬೇಗ ಗುಣ ಆಗಲಿ ಅಂತೇಳಿ ನಾವು ಸ್ಟೀರಾಯ್ಡನ್ನು ಹೆಚ್ಚಿನವರು ಬಳಕೆ ಮಾಡ್ತಾರೆ. ಇಂಡಿಸ್ಕ್ರಿಮಿನೇಟ್ ಯೂಸ್, ಡಾಕ್ಟ್ರ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಗೂಗಲಲ್ಲಿ ನೋಡುವಂಥದ್ದು ಅಥವಾ ಬೇರೆ ಎಲ್ಲಿಂದಲೂ ಪಕ್ಕದ ಮನೆಯವರು ಕೊಟ್ಟಂಥದ್ದು, ನಾವು ಸ್ಟೀರಾಯ್ಡ್ ತಗೊಂಡ್ವಿ ನಮಗೆ ಕೋವಿಡ್ ಬೇಗ ಗುಣ ಆಗಿದೆ, ಅದು ಎಗ್ರೆಸಿವ್ ಆಗಲ್ಲ ಅಂತೇಳಿ ತಗೊಂಡ್ರೆ ಈ ಸ್ಟೀರಾಯ್ಡ್ ಬಳಕೆಯಿಂದ ಇಷ್ಟೆಲ್ಲ ತೊಂದರೆಗಳಾಗುವಂಥದ್ದು. ಸ್ಟೀರಾಯ್ಡ್ ಬಳಕೆ, ರೆಮ್ಡೆಸಿವಿರ್ ಬಳಕೆ ಅಥವಾ ಯಾವುದೇ ಔಷಧಿ ಬಳಸುವುದಿದ್ರೆ ವೈದ್ಯರ ಸಹಮತ, ಅನುಮತಿ, ಪ್ರಿಸ್ಕ್ರಿಪ್ಷನ್ ಬೇಕು. ಒಂದೇ ಒಂದು ಔಷಧಿ ನೀವು ನಿಮ್ಮ ಪಾಡಿಗೆ ನೀವು ತಗೊಳ್ಳೋದಿದ್ರೆ ಪ್ಯಾರಾಸಿಟಮಾಲ್, ಡೋಲೋ 650 ಅಂತ ಏನು ಹೇಳ್ತೀವಿ, ನೀವು ಜ್ವರ ಬಂದಾಗ ತೆಗೆದುಕೊಳ್ಬೋದು, ಅಥವಾ ವೈಟಮಿನ್ ಸಿ ಟ್ಯಾಬ್ಲೆಟ್ಸ್. ಇವೆರಡು ಔಷಧಿಗಳನ್ನು, ಇದು ಮಾರಣಾಂತಿಕ ಅಲ್ಲ, ನಿಮಗೆ ಸಿಂಪ್ಟಮ್ಸಿಗೆ ತೆಗೆದುಕೊಳ್ಳೋದು. ಬೇರೆ ಯಾವುದೇ ಔಷಧಿ ತಗೊಳ್ಬೇಕಾದ್ರೆ ವೈದ್ಯರ ಅನುಮತಿ, ವೈದ್ಯರ ಪ್ರಿಸ್ಕ್ರಿಪ್ಷನ್ ಬೇಕು. ಹಾಗೆ ಮಾಡಿದರೆ ಖಂಡಿತವಾಗಿ ಸಹ ಬರಬಹುದಾದಂತಹ ಬೇರೆ ರೋಗಗಳು, ಈಗ ಔಷಧಿ ತಿನ್ನುವುದರಲ್ಲೇ ರೋಗ ಬರುವುದಿದ್ರೆ ಅದಕ್ಕೆ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಅಂದರೆ ಇದು ಬ್ಲ್ಯಾಕ್ ಫಂಗಸ್. ಇದು ಸ್ವಯಂಕೃತ ಅಪರಾಧ. ಔಷಧಿ ತಿನ್ನುವುದರಿಂದ, ಅತಿಯಾದ ಔಷಧಿ ಬಳಕೆಯಿಂದ ಇನ್ನೊಂದು ಶಿಲೀಂಧ್ರವನ್ನು, ಇನ್ನೊಂದು ರೀತಿಯ ಜೀವಿಗಳನ್ನು ಬೆಳಿಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಾವು ಮಾಡಿಕೊಂಡಂಥ ಒಂದು ತಪ್ಪು. ನಾವು ಹೇಳ್ತೇವೆ ಅತಿಯಾದರೆ ಅಮೃತವು ವಿಷ. ಖಂಡಿತ ಕರೆಕ್ಟಾಗಿ ಹೇಳಿದ್ದೀರ ನೀವು. ಸ್ಟೀರಾಯ್ಡ್ ಅನ್ನೋದನ್ನು 2 ಅಲುಗಿನ ಕತ್ತಿ ಅಂತ ಹೇಳ್ತೇವೆ, ಡಬಲ್ ಎಜ್ಡ್ ಸ್ವಾರ್ಡ್ ಅಂತೇಳಿ. ಸ್ಟೀರಾಯ್ಡನ್ನು ಬಳಸುವಾಗ ಅತ್ಯಂತ ನಾವು ಬಹಳ ಜಾಗರೂಕರಾಗಿರಬೇಕು. ಕೆಲವೊಂದು ರೋಗಗಳಿಗೆ ಸ್ಟೀರಾಯ್ಡು ಬ್ರಹ್ಮಾಸ್ತ್ರ ಅಂತ ಹೇಳ್ತೇವೆ, ರಾಮಬಾಣ ಆಗ್ತದೆ. ಅದೇ ರೀತಿ ಅಷ್ಟೇ ಸೈಡ್ ಎಫೆಕ್ಟ್ಸ್ಗಳಿದೆ. ಅನಗತ್ಯವಾಗಿ ಯೂಸ್ ಮಾಡಿದರೆ ಎಲ್ಲಿ ಜೀವ ರಕ್ಷಕವಾಗುವಂಥ ಔಷಧಿ ಜೀವ ಭಕ್ಷಕ ಆಗಲಿಕ್ಕೆ ಸಾಧ್ಯತೆ ಇದೆ. ಈ ಕಾರಣದಿಂದ ನಾನು ವೀಕ್ಷಕರಲ್ಲಿ ಹೇಳುವುದಿಷ್ಟೇ, ದಯವಿಟ್ಟು ಸ್ಟೀರಾಯ್ಡ್ಗಳನ್ನು ನಿಮ್ಮ ಪಾಡಿಗೆ ಬಳಸಬೇಡಿ, ವೈದ್ಯರ ಅನುಮತಿ ಇಲ್ಲದೆ ಯಾವುದೇ ಕಾಲಕ್ಕೂ ಬಳಸಬೇಡಿ, ಅಷ್ಟೇ ನಾನು ಹೇಳೋದು. ಈಗ ಇದರ ಬಗ್ಗೆ ಕೊನೆಯದಾಗಿ ಹೇಗೆ ನಾವು ಮುಂಜಾಗ್ರತೆ ಮಾಡ್ಬೋದು ಮತ್ತು ಏನು ಸಂದೇಶ? ನೋಡಿ, ಕೋವಿಡ್ ಬಂದವರು ಖಂಡಿತವಾಗಿಯೂ ಸಹ ಕೋವಿಡ್ ಚಿಕಿತ್ಸೆಯಾಗಿ ಮನೆಗೆ ಬಂದ ಕೂಡಲೇ ನನಗೆ ಕೋವಿಡ್ ಬಂದು ಮುಗಿಯಿತು, ಇನ್ನೇನು ನನಗೆ ಬರುವುದಿಲ್ಲ ಅಂತ ಹೇಳಿ ನೀವು ವಿಜೃಂಭಿಸುವುದು ಬೇಡ. ಕೆಲವೊಂದು ಪ್ರಾಥಮಿಕವಾದಂತಹ ಪ್ರಯತ್ನಗಳನ್ನು ನೀವು ಮಾಡಬೇಕಾಗುತ್ತೆ. ಬಾಯಿಯ ಕೇರ್, ENT ಕೇರನ್ನು ತೆಗೆದುಕೊಳ್ಬೇಕಾಗುತ್ತದೆ. ನಿರಂತರವಾಗಿ ನಿಮಗೆ ಕಣ್ಣು ಮೂಗಿನ ಸ್ವಚ್ಛತೆಯನ್ನು, ಆರೈಕೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಯಾಕೆಂತ ಹೇಳಿದರೆ ಕಣ್ಣು, ಬಾಯಿ, ಮೂಗುಗಳಲ್ಲೆಲ್ಲ ಲಕ್ಷಾಂತರ ಬ್ಯಾಕ್ಟೀರಿಯಾಗಳು ಮನೆ ಮಾಡ್ಕೊಂಡಿದೆ. ಬಾಯಿ ಒಳಗಡೆ ಲಕ್ಷಾಂತರ ಬ್ಯಾಕ್ಟೀರಿಯಾ ಇದೆ, ಮೂಗಿನೊಳಗಡೆ ಅಷ್ಟೇ ಫಂಗಸ್ಸು ಇದೆ, ವೈರಸ್ಸು ಇದೆ, ನಾರ್ಮಲ್ ವೈರಸ್ಸು ಇದೆ, ನಾರ್ಮಲ್ ಬ್ಯಾಕ್ಟೀರಿಯಾನೂ ಇದೆ. ಇವೆಲ್ಲ ಒಂದು ಅವರಿಗೆ ಆಶ್ರಯ ತಾಣಗಳಾಗಿ ಇರುವಂಥದ್ದು. ನಾವೆಲ್ಲ ಕೊಡುಕೊಟ್ಲುವಿಕೆಯ ಮುಖಾಂತರ ಒಂದು ಸಹಬಾಳ್ವೆ ಮಾಡಿಕೊಂಡಿರ್ತದೆ. ವೈರಸ್ಗಳಿರ್ಬೋದು, ಫಂಗಸ್ಗಳಿರ್ಬೋದು, ಬ್ಯಾಕ್ಟೀರಿಯಾಗಳು ಒಂದಕ್ಕೊಂದು ಪೂರಕವಾಗಿ ಬದುಕುವಂಥದ್ದು. ನಾವು ಸಮಾಜದಲ್ಲಿ ಬದುಕುವುದು ಹಾಗೆ, ಎಲ್ಲರೂ ಒಟ್ಟಿಗೆ ಬದುಕುವಂಥದ್ದು. ಇಲ್ಲಿ ಯಾವಾಗ ಈ ಬ್ಯಾಲೆನ್ಸ್ ಇದೆಯಲ್ಲ, ಮಿನಿಮಮ್ ಆ ಒಂದು ಸೂಕ್ಷ್ಮವಾದ ಬ್ಯಾಲೆನ್ಸ್ ತಪ್ಪಿ ಹೋದಾಗ ಅವೆಲ್ಲ ವಿಜೃಂಭಣೆ ಮಾಡಲಿಕ್ಕೆ ಶುರುವಾಗ್ತದೆ. ಸೊ ನಾವು ರೆಗ್ಯುಲರ್ ಓರಲ್ ಕೇರ್, ಕ್ಲೋರ್ಹೆಕ್ಸಿಡಿನಿಂದ ಮೌತ್ ವಾಶ್ ಮಾಡುವಂಥದ್ದು ಇರ್ಬೋದು, ಅಥವಾ ನಿಮ್ಮ ಸಿಂಪಲಾಗಿ ಬಿಸಿನೀರಿಗೆ ಉಪ್ಪು ಹಾಕಿ ಬಾಯಿ ಮಕ್ಕಳಿಸುವಂಥದ್ದು ಓರಲ್ ಕೇರ್ ಅಂತ ನಾವು ಹೇಳ್ತೇವೆ. ಚೆನ್ನಾಗಿ ಓರಲ್ ಕೇರನ್ನು ಮಾಡ್ಕೊಂಡು ಇರುವಂಥದ್ದು. ಹಾಗೆಯೇ ಮೂಗನ್ನು ಅಷ್ಟೇ. ಮೂಗಿನಲ್ಲಿ ಏನೇ ನಿಮಗೆ ತೊಂದರೆ ಆಯಿತು ಅಂತೇಳಿ ಆದರೆ ದ್ರವ ಬರುವಂಥದ್ದು, ತಲೆನೋವು ಬರುವಂಥದ್ದು, ಇಂಥದ್ದೆಲ್ಲ ಲಕ್ಷಣಗಳು ಬಂದರೆ ವೈದ್ಯರ ಬಳಿ ಹೋದರೆ ಖಂಡಿತವಾಗಿಯೂ ಸಹ ನಿಮಗೆ ಆರಂಭಿಕ ಹಂತದಲ್ಲಿ ಗುರುತಿಸಲಿಕ್ಕೆ ಸಾಧ್ಯವಿದೆ. ದಯವಿಟ್ಟು ಇದರ ಬಗ್ಗೆ ಕಪ್ಪು ಶಿಲೀಂಧ್ರ ಅಂದರೆ ಮಾರಣಾಂತಿಕ ರೋಗ ಅಂತೇಳಿ ನೀವು ತಪ್ಪು ಕಲ್ಪನೆ ಹೊಂದಬೇಡಿ. ಆರಂಭಿಕ ಹಂತದಲ್ಲಿ ಗುರುತಿಸಿದರೆ ಚಿಕಿತ್ಸೆ ಸಾಧ್ಯವಿದೆ. ಬಹಳಷ್ಟು ಜಾಗ್ರತೆ ಮಾಡಿ. ನಿಮಗೆ ಕೋವಿಡ್ ಬಂದು ಹೋದ ಬಳಿಕವೂ 6 ತಿಂಗಳು ನೀವು ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ದೇಹದ ಶುಗರನ್ನು ನೀವು ಮಾನಿಟರ್ ಮಾಡಿಕೊಳ್ಳಲೇಬೇಕು. ಯಾಕೆಂದರೆ ನೀವು ಬಳಸುತ್ತಿರುವಂತಹ ಸ್ಟೀರಾಯ್ಡ್ ಬಳಸಿದ ಅದರ ಇಫೆಕ್ಟ್ ಮತ್ತು 3-4 ತಿಂಗಳು ಇರ್ತದೆ. ಸೊ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು
ಕೋವಿಡ್ ಬಂದು ಹೋದ ಬಳಿಕವೂ ನೀವು ಆದಷ್ಟು ಮುಖ ಕವಚ ಧರಿಸಿರ್ಬೋದು, ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದಿರ್ಬೋದು, ರಕ್ತದ ಶುಗರನ್ನು ಕಂಟ್ರೋಲ್ ಮಾಡ್ಬೋದು, ಎಲ್ಲ ಮುನ್ನೆಚ್ಚರಿಕೆಗಳನ್ನು ಬಳಸಿಕೊಂಡು ಬಾಯಿ ಮೂಗಿನ ಆರೋಗ್ಯವನ್ನು ಕಾಪಾಡಿಕೊಂಡ್ರೆ ಖಂಡಿತವಾಗಿಯೂ ಈ ಕಪ್ಪು ಶಿಲೀಂಧ್ರ ರೋಗವನ್ನು ಬರದಂತೆ ಪರಿಣಾಮಕಾರಿಯಾಗಿ ತಡೀಲಿಕ್ಕೆ ಸಾಧ್ಯವಿದೆ. ನೀವು ಹೇಳುವ ಮಾತುಗಳನ್ನು ಕೇಳುವಾಗ 2 ಅಂಶ ಇಲ್ಲಿ ನೆನಪಿಗೆ ಬರ್ತದೆ. ಒಂದು ಸಮತೋಲನ ಅಂತ ಹೇಳುವಾಗ ನಾವು ಪ್ರಕೃತಿಯಲ್ಲಿ ಇದನ್ನು ಕಾಣ್ತೇವೆ. ಉದಾಹರಣೆಗೆ ನಾವು ಹೊಲ ಗದ್ದೆಗಳಲ್ಲಿ ಈ ಬೇಸಾಯ ಮಾಡೋದಿದ್ರೆ ಅಲ್ಲಿಯೂ ಸಮತೋಲನ ಬೇಕು. ಕಪ್ಪೆಗಳ ಸಂತತಿ ಕಡಿಮೆ ಆದರೆ ಅಲ್ಲಿ ಕ್ರಿಮಿಕೀಟಗಳು ಹೆಚ್ಚಾಗ್ತದೆ. ಕೆಲವು ಕ್ರಿಮಿನಾಟಕ ಕೀಟಗಳೇ ಇವೆ, ಅವು ಕಡಿಮೆ ಆದರೂ ಕೂಡ ಬೆಳೆಗಳು ಹಾಳಾಗ್ತವೆ. ಯಾಕೆಂದರೆ ಬೆಳೆಗಳನ್ನು ಹಾಳು ಮಾಡುವಂತಹ ಕ್ರಿಮಿಕೀಟಗಳು. ಈ ರೀತಿಯಾಗಿ ಅಲ್ಲಿ ಸಮತೋಲನ ಕಡಿಮೆ ಆದರೆ ಅಲ್ಲಿ ಬೆಳೆಗಳಿಗೆ ಹಾನಿಯಾಗ ಖಂಡಿತವಾಗಿ COVID-19 ರೋಗ ಬಂದಿರುವಂಥದ್ದೇ ಪ್ರಕೃತಿಯ ಸಮತೋಲನ ಹಾಳಾದಾಗ. ಯಾವುದು ತಿನ್ನಬಾರದು ಅದನ್ನು ತಿಂದ್ವಿ, ಯಾವುದು ಮಾಡಬಾರ್ದು ಅದನ್ನು ಮಾಡಿದ್ವಿ. ಲಕ್ಷಾಂತರ ಕೋಟ್ಯಾಂತರ ವೈರಾಣುಗಳು ಇದೆ. ಅದು 90% ಕಾಡುಗಳಲ್ಲಿದೆ, ಕೇವಲ 10% ವೈರಾಣುಗಳು ಮನುಷ್ಯನ ಸಂಪರ್ಕಕ್ಕೆ ಬಂದಿದ್ದು. ಈ ಒಂದು ವೈರಾಣುವಿನಿಂದ ನಮ್ಮ ಮನುಷ್ಯ ಜೀವನವೇ ಸಂತತಿಯೇ ಹೈರಾಣಾಗಿ ಹೋಗಿದೆ. ಈ ಕಾರಣದಿಂದ ತಾವು ಹೇಳಿದಾಗೆ ನಾವು ಒಂದು ಸಮನ್ವಯದ ಬಾಳು, ಪ್ರಕೃತಿ, ಇತರ ಜೀವಿಗಳು, ಈ ಭೂಮಿ ನನಗೆ ಮಾತ್ರ ಅಲ್ಲ, ಎಲ್ಲರೂ ಒಟ್ಟಿಗೆ ನಾವು ಬದುಕಬೇಕು. ಕ್ರಿಮಿಕೀಟಗಳಿರ್ಬೋದು, ಮರಗಿಡಗಳಿರ್ಬೋದು, ಎಲ್ಲವೂ ಒಟ್ಟು ಸೇರಿ ಸಮನ್ವಯತೆಯಿಂದ ಬದುಕಬೇಕು ಅಂದರೆ ಎಲ್ಲವೂ ಸಾಧ್ಯ. ಮತ್ತೊಂದು ನಾವು ಹೇಳುವಾಗ ಹೇಳ್ತೇವೆ ಯುದ್ಧಕಾಲೇ ಶಸ್ತ್ರಾಭ್ಯಾಸ ಅಂತ ಹೇಳ್ಕೊಂಡು. ಅಂದರೆ ಯಾವಾಗ ಯುದ್ಧ ಬರ್ತದೆ ಆಗ ಶಸ್ತ್ರಾಭ್ಯಾಸ ಮಾಡಿದರೆ ಏನೂ ಪ್ರಯೋಜನ ಆಗುವುದಿಲ್ಲ. ವೈರಿಗಳು ದಾಳಿ ಮಾಡಿ ಆಗಿರ್ತವೆ, ಇಲ್ಲಿ ಧ್ವಂಸ ಆಗ್ತದೆ. ನಮ್ಮ ದೇಹದಲ್ಲೂ ಹಾಗೆ ನಮ್ಮ ಮುಂಜಾಗ್ರತೆ ಎನ್ನುವುದು ಕೇವಲ ರೋಗ ಬಂದಾಗ ಮಾತ್ರ ಆಗಿರಬಾರ್ದು. ನಾವು ಸಮತೋಲನದಲ್ಲಿ ಇದ್ದರೆ ಯಾವ ಕೋವಿಡ್ ಯಾವ ಕೊರೋನಾವು ಬರುವುದಿಲ್ಲ ಎನ್ನುವುದು ದೇಹದಲ್ಲಿ ಅತ್ಯಂತ ರೋಗ ನಿರೋಧಕ ಶಕ್ತಿ ಹೆಚ್ಚಿದ್ರೆ ಯಾವುದೂ ದಾಟುವುದಿಲ್ಲ. ಬಹಳ ಒಳ್ಳೆ ಮಾತದು. ರೋಗ ನಿರೋಧಕ ಶಕ್ತಿಯನ್ನು ನಾವು ರಾತ್ರಿ ಬೆಳಗಾಗೋದ್ರಲ್ಲಿ ಹೆಚ್ಚು ಬಡಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತೊಂದು ಕಷಾಯ ಕೊಡೋದು, ನಾಳೆ ನಾನು ಆರೋಗ್ಯವಂತನಾಗಿದ್ದೇನೆ ಅಂತ ಹೇಳೋದು ಅದು ಅತ್ಯಂತ ಮೂರ್ಖತನದ ಪರಮಾವಧಿ. ಯುದ್ಧಕಾಲೇ ಶಸ್ತ್ರಾಭ್ಯಾಸ. ಖಂಡಿತವಾಗಿ ದೇಹದ ಆರೋಗ್ಯ ಶಕ್ತಿಯನ್ನು ಹೆಚ್ಚಿಸಬೇಕಾದ್ರೆ ನಿರಂತರವಾಗಿ ನಮ್ಮ ದೈಹಿಕ ವ್ಯಾಯಾಮ ಇರ್ಬೋದು, ಮತ್ತು ತಿನ್ನುವ ಆಹಾರ ಇರ್ಬೋದು, ಎಲ್ಲವನ್ನು ನಾವು ಚೆನ್ನಾಗಿ ಇಟ್ಕೊಂಡ್ರೆ ದೇಹದ ರಕ್ಷಣಾ ಶಕ್ತಿ ಹೆಚ್ಚುತ್ತದೆ. ಕೋವಿಡ್ ಇರ್ಬೋದು, ಕಪ್ಪು ಶಿಲೀಂಧ್ರ ಇರ್ಬೋದು, ನಾಳೆ ಇನ್ನೊಂದು ರೋಗ ಬರ್ತದೆ. ಸೊ ಬರುವುದನ್ನು ನಾವು ಆದಷ್ಟು ತಡಿಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ವೀಕ್ಷಕ ಬಾಂಧವರೇ ಬಹಳ ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕೊರೋನಾ, ಅದರೊಟ್ಟಿಗೆ ಬರುವಂತಹ ಬ್ಲ್ಯಾಕ್ ಫಂಗಸ್ಗಳು, ಅದರೊಟ್ಟಿಗೆ ವೈಟ್ ಫಂಗಸ್, ಯೆಲ್ಲೋ ಫಂಗಸ್ಗಳು ಕೂಡ ಕೇಳಿ ಬರ್ತಾ ಇವೆ. ಈಗ ಅದರ ಬಗ್ಗೆ 1-2 ಮಾತು ಹೇಳ್ತೀನಿ ನೋಡಿ. ವೈಟ್ ಫಂಗಸ್, ಬ್ಲ್ಯಾಕ್ ಫಂಗಸ್ ಅಂತೇಳಿ ಇದು ನಮನ್ಕ್ಲೇಚರ್ ನಾವು ಮಾಡಿಕೊಂಡಂಥ ವ್ಯವಸ್ಥೆ. ಹೆಚ್ಚಿನ ಎಲ್ಲ ಫಂಗಸ್ಗಳು ಬಿಳಿಯಾಗೇ ಇರುವಂಥದ್ದು. ಅದನ್ನು ನಾವು ಗ್ರೋತ್ ಮಾಡಿದಾಗ ಅದು ಬಿಳಿಯಾಗೇ ಇರ್ತದೆ. ಈ ನಮ್ಮ ಕಪ್ಪು ಶಿಲೀಂಧ್ರಕ್ಕೆ ಬಂದ ಕಾರಣ ಚರ್ಮ ಕಪ್ಪಗಾಗ್ತದೆ ಕೊಳೆತು ಹೋದಾಗ. ಆ ಕಾರಣದಿಂದ ಇದು ಸಾಮಾನ್ಯ ಆಡು ಭಾಷೆಯಲ್ಲಿ ಬ್ಲ್ಯಾಕ್ ಫಂಗಸ್ ಅಂತೇಳಿ. ಮತ್ತು ನಾವು ಸೂಕ್ಷ್ಮ ದರ್ಶಕದ ಅಡಿಯಲ್ಲಿ ನೋಡಿದಾಗ ವೈಟ್ ಫಂಗಸಿನ ಮೇಲೆ ಗ್ರೋತು, ನಾವು ಅದರ ಮೇಲೆ ಕಪ್ಪು ಡಾಟ್ಗಳು ಒಂದೊಂದು ಕಂಡು ಬರ್ತದೆ ಅಂಥೇಳಿ ಅದು ವೈದ್ಯರುಗಳು ಹೇಳಿದ್ದಾರೆ. ಇನ್ನು ನಮ್ಮ ಕ್ಯಾಂಡಿಡಾ ಆಲ್ಬಿಕನ್ಸ್ ಇದು ಸಹ ಬಹಳ ಸಾಮಾನ್ಯವಾಗಿ ಕಂಡುಬರುವಂಥ, ಅದನ್ನು ವೈಟ್ ಫಂಗಸ್ ಅಂತ ಜನರಲಿ ಹೇಳ್ತದೆ. ಇದು ಡಯಾಬಿಟಿಸ್ ಇರುವಲ್ಲಿ, ಏಡ್ಸ್ ಇರುವವರಲ್ಲಿ ನಾವು ಹೈ ಡೋಸ್ ಆ್ಯಂಟಿಬಯೋಟಿಕ್, ತಿಂಗಳಾನುಗಟ್ಟಲೆ ಆ್ಯಂಟಿಬಯೋಟಿಕ್ ತಗೊಂಡಾಗ ನಾಲಿಗೆಯಲ್ಲಿ ಬಿಳಿ ಪದರ ಆಗುವಂಥದ್ದು, ಗಂಟಲಿನಲ್ಲಿ ಆಗುವಂಥದ್ದು, ಅದನ್ನು ಹೆಚ್ಚಾಗಿ ವೈಟ್ ಫಂಗಸ್ ಅಂತ ರೆಫರ್ ಮಾಡ್ತೇವೆ. ಇನ್ನು ಬ್ಲ್ಯಾಕ್, ವೈಟ್, ಯೆಲ್ಲೋ, ನಾಳೆ ಬ್ಲೂ, ಬ್ರೌನ್ ಅದೆಲ್ಲ ಬರ್ತದೆ. ಇದಕ್ಕೂ ಯಾವುದೇ ರೀತಿಯಾದ ಜನರು ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋದ ಅವಶ್ಯಕತೆ ಇಲ್ಲ. ಯಾವಾಗ ರಕ್ಷಣಾ ಶಕ್ತಿ ಕುಸಿತದೋ ಆವಾಗ ಫಂಗಸ್ಗಳು ಬರ್ತದೆ. ಅದನ್ನು ನೀವು ದೇಹದ ರಕ್ಷಣಾ ಶಕ್ತಿಯನ್ನು ರಕ್ಷಿಸಿಕೊಂಡು ವೃದ್ಧಿಸಿಕೊಂಡು ಈ ಫಂಗಸ್ಗಳ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಎಲ್ಲ ಬಂಧುಗಳು ತಿಳ್ಕೊಳ್ಬೇಕಾದಂತಹ ಒಂದೇ ಒಂದು ಸ್ಪಷ್ಟ ವಿಷಯ ಅಂತ ಹೇಳಿದರೆ, ನಮ್ಮ ದೇಹದ ಆರೋಗ್ಯ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವಂತಹ ಆ ಒಂದು ವ್ಯವಧಾನ ನಮಗೆ ಬೇಕು. ಅದರ ಆಹಾರ ಕ್ರಮಗಳು, ವ್ಯಾಯಾಮಗಳು ಎಲ್ಲವನ್ನು ನಾವು ತಿಳ್ಕೊಂಡಿರಬೇಕು. ಕೇವಲ ರೋಗ ಬಂದಾಗ ಮಾತ್ರ ಅದನ್ನು ತಡೆಗಟ್ಟುವುದಲ್ಲ, ಇಂತಹ ಆರೋಗ್ಯ ಸುರಕ್ಷತೆಯನ್ನು ನಮ್ಮ ಗಮನದಲ್ಲಿಟ್ಟುಕೊಂಡು ಎಲ್ಲರೂ ವ್ಯವಹರಿಸಬೇಕಾದಂತಹ ಅಗತ್ಯ ಇದೆ. ಬಹಳ ಒಳ್ಳೆಯ ಬ್ಲ್ಯಾಕ್ ಫಂಗಸ್ನ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ರವರು. ಎಲ್ಲರೂ ತಮ್ಮ ತಮ್ಮ ದೇಹದ ಆರೋಗ್ಯ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವಂತಹ ಆಹಾರ ಪದ್ಧತಿಯನ್ನು ತಿಳಿದುಕೊಳ್ಳಿ, ಅದನ್ನು ತಮ್ಮ ಜೀವನ ಪದ್ಧತಿಯಾಗಿ ಬೆಳೆಸಿಕೊಳ್ಳಿ ಅಂತ ಹೇಳಿಕೊಳ್ಳುತ್ತಾ ಈ ಕಾರ್ಯಕ್ರಮಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇವೆ. ವಂದನೆಗಳು ಡಾಕ್ಟ್ರೆ. ಧನ್ಯವಾದಗಳು.